Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna Mataji, ಧನ್ಯವಾದ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ 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 ರಾಮ ಹರಿ ರಾಮ ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಹರೇ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಧನ್ಯವಾದ. How service ಯಾವಾಗಲೂ ಬಿಸಿ ಇರ್ತಾರೆ. ಡೌನ್ ಡೌನ್ ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಭಕ್ತಿ ಸದಾಚಾರ ತರಗತಿಗೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन् इति नामिने नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौर भक्तवृंदा हरे कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमः पङ्कजनाभाय नमः पङ्कजमालिने नमः पङ्कजनेत्राय ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ. ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಾವ್ ಇವಾಗ ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದ್ವಿ? ಗಜೇಂದ್ರನ ಪ್ರಾರ್ಥನೆ ನಾವು ತಿಳ್ಕೊತಾ ಇದ್ವಿ. ಹರೇ ಕೃಷ್ಣ. ಗಜೇಂದ್ರ ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅಂತ ನಾವು ತಿಳ್ಕೊಂಡ್ವಿ. ಇಂದ್ರದ್ಯುಮ್ನ ಮಹಾರಾಜ ಆಗಿದ್ದ. ಮತ್ತೆ ಅವ್ರು ಏನ್ ಮಾಡಿದ್ರು? ಇಂದ್ರದ್ಯುಮ್ನ ಮಹಾರಾಜ ಯಾಕೆ ಅವ್ರು ಇವಾಗ ಆನೆಯ ಒಂದು ಶರೀರವನ್ನ ಪಡ್ಕೊಂಡ್ರು? ಅವರು ಧ್ಯಾನದಲ್ಲಿ ಕುಳಿತಿದ್ದಾಗ ಅಲ್ಲಿ ಒಂದು ಮುನಿ ಬರ್ತಾರೆ, ಅಗಸ್ತ್ಯ ಮುನಿ. ಅವ್ರು ಬಂದಾಗ ಅವರಿಗೆ ಅನ್ಸೋದಕ್ಕೆ ಇವನ್ ನಿರ್ಲಕ್ಷ್ಯ ಮಾಡ್ತಿದ್ದಾನಂತ. ಆಕ್ಚುಲಿ ಅವ್ರು ಧ್ಯಾನದಲ್ಲಿ ಇರ್ತಾರೆ ಭಗವಂತನದ್ದು. ಅದಕ್ಕೆ ಅವ್ರ ಸಿಟ್ಟಲ್ಲಿ ಅವ್ರಿಗೆ ಶಾಪ ಕೊಡ್ತಾರೆ, ನೀನ್ ಜಡದಾಗಿ ಕುತ್ಕೊಂಡಿದ್ಯಾ, ನೀನು ಪ್ರಾಣಿ ಆನೆ ಆಗಿ ಹುಟ್ಟು ನೆಕ್ಸ್ಟ್ ಜನ್ಮದಲ್ಲಿ ಅಂತ ಶಾಪ ಕೊಡ್ತಾರೆ. ಹಾಗಾಗಿ ಅವರು ಆನೆಯಾಗಿ ಹುಟ್ಟುತ್ತಾರೆ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಇವಾಗ ನಾವು ಮೊಸಳೆಯನ್ನ ನೋಡ್ತಾ ಇದೀವಿ, ನೀರಲ್ಲಿ ಮೊಸಳೆ ಇದೆ ಅಲ್ಲ. ಸೊ ಆ ಮೊಸಳೆ ಹಿಂದಿನ ಜನ್ಮದ ವೃತ್ತಾಂತ ಏನು? ಅವರು ಗಂಧರ್ವ ರಾಜರಾಗಿರ್ತಾರೆ ಮಾತಾಜಿ. ಗಂಧರ್ವ ರಾಜ. ಅವರು ಒಮ್ಮೆ ಕೊಳದಲ್ಲಿ ನದಿಯಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಒಂದು ದೇವಲ್ ಎಂಬ ಮುನಿಯವರು ಇರ್ತಾರೆ. ಇವರು ಅವರ ಕಾಲನ್ನು ಎಳಿತಾರೆ. ಆಗ ಅವ್ರ ಸಿಟ್ಟಿಂದ ಇವರು ಅವರಿಗೆ ಶಾಪ ಕೊಡ್ತಾರೆ, ನೀನ್ ನನ್ನ ಕಾಲ ಎಳ್ದಿಯ, ನೀನ್ ಮೊಸಳೆ ಆಗಿ ಹುಟ್ಟಂತ ನೆಕ್ಸ್ಟ್ ಜನ್ಮದಲ್ಲಿ. ಆಗ ಅವ್ರು ಮತ್ತೆ ಅವರಿಗೆ ಪಶ್ಚಾತ್ತಾಪ ಆಗ್ತದೆ, ಅವ್ರ ತುಂಬಾ ಕ್ಷಮೆ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಿನ್ಗೆ ನೆಕ್ಸ್ಟ್ ಜನ್ಮದಲ್ಲಿ ನೀನ್ ಮೊಸಳೆಗೆ ಹುಟ್ಟಿದ್ರು ನಿನ್ನ ಮೋಕ್ಷಕ್ಕೆ ಭಗವಂತನೇ ಬರ್ತಾನೆ, ನಿನ್ಗೆ ಭಗವಂತಂದ ನಿನ್ಗೆ ಮೋಕ್ಷ ಸಿಗ್ತದೆ ಅಂತ ಬ್ಲೆಸ್ ಮಾಡ್ತಾರೆ ಅವ್ರಿಗೆ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಮ್ಗೆ ಆಚಾರ್ಯರು ಗಜೇಂದ್ರ ಮತ್ತೆ ಮೊಸಳೆಯನ್ನ ಯಾರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ? ಹೌದು, ಅಲ್ಲಿ ಗಜೇಂದ್ರ ಅನ್ನೋದು ಅಂದ್ರೆ ಇದು ಏನು ನಿಜವಾಗಿ ನಡೆದಿರೋಂತಹ ಒಂದು ಸಂದರ್ಭ. ಬಟ್ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಆಚಾರ್ಯರು ಗಜೇಂದ್ರನನ್ನ ಯಾರಿಗೆ ಹೋಲಿಸ್ತಾರೆ ಮತ್ತೆ ಮೊಸಳೆಯನ್ನ ಯಾರಿಗೆ ಹೋಲಿಸ್ತಾರೆ? ಮಾತಾಜಿ ಅಂದ್ರೆ ಇದ್ರಲ್ಲಿ ನಮ್ಗೆ ಗೊತ್ತಾಗ್ತದೆ ಕಿ ನಮ್ಮ ಭಕ್ತಿ ನೆಕ್ಸ್ಟ್ ಜನ್ಮದಲ್ಲಿ ಸಹ ಕಂಟಿನ್ಯೂ ಆಗ್ತದೆ ಅಂತ ಗೊತ್ತಾಗ್ತದೆ. ಮುಂದಿನ ಜನ್ಮದಲ್ಲಿ. ಓಕೆ, ಅದೊಂದು ಪಾಠ ಕಲ್ತ್ಕೋಬಹುದು ನಾವು. ಓಕೆ, ಮತ್ತೆ ಇನ್ನೇನ್ ಗೊತ್ತಾಗತ್ತೆ? ಇವಾಗ ಗಜೇಂದ್ರನನ್ನ ಯಾರು ಇಟ್ಕೊಂಡಿದ್ದಾರೆ? ಮೊಸಳೆ ಇಟ್ಕೊಂಡಿದೆ ಅಲ್ವಾ? ಓಕೆ,
ಸೊ ಇವಾಗ ಗಜೇಂದ್ರ ಬಂಧನಕ್ಕೆ ಒಳಗಾಗಿದ್ದಾನೆ. ಯಾರಿಂದ ಬಂಧನಕ್ಕೆ ಒಳಗಾಗಿದ್ದಾನೆ? ಮೊಸಳೆಯಿಂದ ಬಂಧನಕ್ಕೊಳಗಾಗಿದ್ದ. ಓಕೆ. ಅದೇ ತರ ನಾವೆಲ್ಲ ಜೀವರಾಶಿಗಳು, ಈ 84 ಲಕ್ಷ ಜೀವರಾಶಿಗಳು, ಈ ಬದ್ಧ ಜೀವಿಗಳು ಅಂತ ನಾವೇನ್ ಕರಿತೀವೋ, ಸೊ ನಾವೆಲ್ಲನೂ ಸಹ ಯಾರ ಬಂಧನದಲ್ಲಿದ್ದೀವಿ? ಮಾಯೆ ಬಂಧನದಲ್ಲಿ. ಮಾಯೆಯ ಬಂಧನದಲ್ಲಿದ್ದೀವಿ ಅಲ್ವಾ? ಮತ್ತೆ ಇಲ್ಲಿ ನಾವು ಯಾರನ್ನ ಹೋಲಿಸ್ಬೋದು ಈಗ? ಮೊಸಳೆ ಮಾಯೆ, ಹಾ, ಮತ್ತೆ ಗಜೇಂದ್ರ ನಾವು, ಗಜೇಂದ್ರನನ್ನ ನಮ್ಮನ್ನು ಜೀವಾತ್ಮ ಎಲ್ಲ ಜೀವರಾಶಿಗಳಿಗೆ ಹೋಲಿಸ್ಕೋಬಹುದು ಅಲ್ವಾ? ಸೊ ಇವಾಗ ಗಜೇಂದ್ರ ಇವಾಗ ಯಾರ ಜೊತೆ ಹೋರಾಟ ಮಾಡ್ತಾ ಇದ್ದಾನೆ? ಮೊಸಳೆ ಜೊತೆಲಿ ಮೊಸಳೆ ಜೊತೆ. ಅಂದ್ರೆ ನಾವೆಲ್ಲ ಮಾಯೆ ಹೋರಾಟ ಮಾಡ್ತಾ ಇದೀವಿ ಅಲ್ವಾ? ನಾವು ಮಾಯೆಯನ್ನ ನಾವು ಗೆಲ್ಲಿಕ್ ಸಾಧ್ಯನಾ? ಆಗಲ್ಲ ಮಾತಾಜಿ. ದೇವಾತ್ಮನ ಪುರುಷಂದು ಒಂದು ಬೆಂಬಲ ಇದ್ರೆ ಮಾತ್ರ ಗೆಲ್ಬಹುದು. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ ಕೃಷ್ಣ? 7.14 ಏನನ್ನ ಹೇಳಿದ್ದಾರೆ? ಮನಾಭಾವ ಮದ್ಭಕ್ತ ಅದು ಬರುತ್ತಾ? ಇಲ್ಲ ದೈವಿ ಹೇಷ. ದೈವಿ ಹೇಳಿ ಮತ್ತೆ. ದೈವಿ ಏಷ ಮಮ ದೈವಿ ಏಷ ಗುಣಮಯಿ. ಆ? ಗುಣಮಯಿ. ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ಮಾತಾಜಿ ಬರ್ತಾರ ಮಾಡ್ತಾರೆ. ಪ್ರಯತ್ನ ಪಡಿ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿತೆ. ನೋಡಿ ಹೇಗ್ ಬಂತು ಅಲ್ವಾ? ಬಂತಲ್ಲ. ಹರೇ ಕೃಷ್ಣ. ಸೊ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಅಲ್ಲೇನ್ ಹೇಳ್ತಾ ಇದ್ದಾರೆ ಭಗವಂತ 7.14 ಏನನ್ನ ಅರ್ಥ ಮಾಡಿಸ್ತಿದ್ದಾರೆ? ಮಾಯೆ ಅನ್ನೋದು ಭಗವಂತನ ಶಕ್ತಿ ಅಲ್ವಾ? ಅದು ತುಂಬಾನೇ ಸ್ಟ್ರಾಂಗ್. ಅದು ಸೊ ದುರತ್ಯಯ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಮೀರೋದು ತುಂಬಾ ಕಷ್ಟಕರವಾದದ್ದು. ಅವಳು ತುಂಬಾ ಶಕ್ತಿಶಾಲಿ ಮಾಯೆ ಅಲ್ವಾ? ಸೊ ಮತ್ತೆ ಹೇಗೆ ನಾವು ಆ ಮಾಯೆ ಬಂಧನದಿಂದ ನಾವು ಬಿಡಿಸ್ಕೊಳೋದು? ಸತ್ವ ರಜೋ ತಮೋ ಗುಣಗಳಿಂದ ನಾವು ಹೇಗೆ ಬಿಡುಗಡೆ ಹೊಂದೋದು? ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನೀವು ನನಗೆ ಶರಣಾದ್ರೆ ಮಾತ್ರ ಅಲ್ವಾ ನೀವು ಈ ಒಂದು ಮಾಯೆನ ನೀವು ಪಾರಾಗ್ಬೋದು ಅಂತ ಹೇಳಿದ್ರು ಅಲ್ವಾ? ಸೊ ಇವಾಗ ಗಜೇಂದ್ರ ಏನ್ ಮಾಡ್ತಾ ಇದ್ದಾರೆ? ಗಜೇಂದ್ರ ಇವಾಗ ತುಂಬಾ ಪ್ರಯತ್ನ ಪಟ್ರು. ಎಷ್ಟು ವರ್ಷಗಳ ಕಾಲ? 1000 ವರ್ಷಗಳ ಕಾಲ ಪ್ರಯತ್ನ ಪಟ್ರು. ಮೊಸಳೆ ನೀರಲ್ಲಿದೆ, ತನ್ನ ಸ್ವಸ್ಥಾನದಲ್ಲಿದೆ. ಆದ್ರೆ ಈ ಆನೆ ಅದರ ಸ್ವಸ್ಥಾನ ನೆಲ ಭೂಮಿ ಅಲ್ವಾ? ಆದ್ರೆ ಅದು ಇವಾಗ ನೀರಲ್ಲಿದೆ. ಸೊ ಅದಕ್ಕೆ ಆಹಾರನೂ ಸಿಗ್ತಾ ಇಲ್ಲ. ಸೊ ಇವಾಗ ಮೊಸಳೆಯ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಆನೆಯ ಶಕ್ತಿ ಈಗ ಕ್ಷೀಣಿಸ್ತಾ ಇದೆ. ಸೊ ಅದಕ್ಕೆ ಇವಾಗ ಆನೆಗೆ ಏನ್ ಗೊತ್ತಾಯ್ತು? ನನಗೀಗ ಮೊಸಳೆಯಿಂದ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಸಾವನ್ನ ಅಪ್ಬಿಡ್ತೀನಿ ಅಂತ ಕೊನೆಗೆ ಆ ಒಳಗಡೆ ಇರೋ ಪರಮಾತ್ಮ ಆ ಗಜೇಂದ್ರನಿಗೆ ಏನು ಒಂದು ಬುದ್ಧಿಯನ್ನ ಕೊಟ್ಟರು, ಬುದ್ಧಿ ಯೋಗವನ್ನ ಕೊಡ್ತಾರೆ ಅಲ್ವಾ ಭಗವಂತ. ಇವಾಗ ಭಗವಂತನ ಭಕ್ತರಿಗೆ ನಾವೇನನ್ನ ತಿಳ್ಕೊಂಡ್ವಿ ನಾವು ಆ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ? ಯಾರು ನನ್ನ ಭಕ್ತರೋ ಅವ್ರಿಗೆ ಕೃಷ್ಣ ಏನನ್ನ ಮಾಡ್ತಾರೆ? ಬುದ್ಧಿಯೋಗಂ ಅಲ್ವಾ? ಬುದ್ಧಿಯೋಗ. ನನ್ನ ಬಳಿಗೆ ಬರ್ಲಿಕ್ಕೆ ನಾನು ಬುದ್ಧಿಯೋಗವನ್ನ ಕೊಡ್ತೀನಿ ಅವ್ರಿಗೆ ಅಲ್ವಾ? ಸೊ ಅದೇ ತರ ಇವಾಗ ಪರಮಾತ್ಮನಾಗಿರುವಂತಹ ಪರಮಾತ್ಮನಾಗಿ ಗಜೇಂದ್ರನ ಒಳಗಡೆ ಇರೋ ಅಂತಹ ಭಗವಂತ ಏನ್ ಮಾಡ್ತಾರೆ? ಗಜೇಂದ್ರನಿಗೆ ಈಗ ಬುದ್ಧಿಯೋಗವನ್ನ ಕೊಡ್ತಾರೆ ಅಲ್ವಾ? ಸೊ ಇವಾಗ ಅವ್ರು ಯಾರನ್ನ ಮೊರೆ ಹೋಗ್ತಾರೆ? ಗಜೇಂದ್ರ ಭಗವಂತನ ಮೊರೆ ಪರಮ ಪುರುಷನ ಹೇಗೆ ಮೊರೆ ಹೋಗ್ತಾರೆ ಅವರು? ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ? ಹೇಗೆ ಬರುತ್ತೆ ಆ ಪ್ರಾರ್ಥನೆ ಅವ್ರಿಗೆ? ಅದು ಮುಂದಿನ ಜನ್ಮದಲ್ಲಿ ಅವರು ಇಂದ್ರದುಮ್ನಾದಾಗ ಅವರು ಆ ಶ್ಲೋಕವನ್ನು ಹೇಳ್ತಿದ್ರು. ಅದನ್ನು ಅದೇ ಅವ್ರಿಗೆ ನೆನಪಿಗೆ ಬಂತು ಅಲ್ವಾ? ಸೊ ನಮ್ಗೆ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾರೆ. ಭಕ್ತಿ ಯೋಗದಲ್ಲಿ ನಾವ್ ಏನೇ ಒಂದು ಸ್ವಲ್ಪ ಭಕ್ತಿಯನ್ನ ಮಾಡಿದ್ರು ಸಹ ಅದು ನಾವು ಆ ದೇಹವನ್ನ ಬಿಟ್ಟಾಗ ಅದು ನಾಶ ಆಗೋದಿಲ್ಲ, ಅದು ಶಾಶ್ವತ ಅಲ್ವಾ? ಅದಕ್ಕೆ ಓಂ ತತ್ಸತ್ ಅಂತ ಹೇಳ್ತೀವಿ. ಸೊ ನಾವು ಭಕ್ತಿ ಯೋಗದಲ್ಲಿ ನಾವು ಯಾವುದೇ ಒಂದು ಚಿಕ್ಕ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ? ಸ್ವಲ್ಪ ಭಕ್ತಿ ಕೂಡ ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಮತ್ತೆ ನಾವೆಲ್ಲಿ ಭಕ್ತಿಯನ್ನ ನಾವು ನಿಲ್ಲಿಸ್ತೀವೋ ಅಲ್ಲಿಂದ ನಾವು ಮುಂದಿನ ಜನ್ಮದಲ್ಲಿ ನಾವು ಶುರು ಮಾಡ್ಕೋತೀವಿ ಅಲ್ವಾ? ಮಿನಿಮಮ್ ನಾವು ಭಕ್ತಿ ಮಾರ್ಗದಲ್ಲಿದ್ರೆ ಮಿನಿಮಮ್ ನಮ್ಗೆ ಮನುಷ್ಯ ಜನ್ಮ ಗ್ಯಾರಂಟಿ ಅಂತ ಹೇಳ್ತಾರೆ ಅಲ್ವಾ? ಸೊ ನಾವಿವಾಗ ನೋಡಿದ ಹಾಗೇನೆ ಅವನಿಗೆ ಎಲ್ಲ ನೆನಪು ಬರುತ್ತೆ. ಅವನಿವಾಗ ಭಗವಂತನಿಗೆ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ ಗಜೇಂದ್ರ. ಸೊ ಇವಾಗ ಗಜೇಂದ್ರ ಸ್ತುತಿಯನ್ನ ಮಾಡಿದಾಗ ಭಗವಂತ ಬರಲ್ವಾ? ಬರ್ತಾರೆ. ಬಂದು ಏನ್ ಮಾಡ್ತಾರೆ? ಮೊಸಳೆಗೆ ಶಿಕ್ಷೆ ಕೊಡ್ತಾರೆ. ಮೊಸಳೆಯಿಂದ ಆನೆ ರಕ್ಷಣೆ ಕೊಡ್ತಾರೆ ಅಲ್ವಾ? ಸೊ ಇಲ್ಲಿ ಏನಂತ ನಾವು ತಿಳ್ಕೊತಾ ಇದೀವಿ ಈಗ? ಇವಾಗ ಆನೆ ಅಂದ್ರೆ ನಾವೇನಾದ್ರೂ ಬದ್ಧ ಜೀವಿಗಳು ಯಾರಿಗೆ ಶರಣಾದ್ರೆ, ದೇವೋತ್ತಮ ಪರಮ ಪುರುಷನಿಗೆ ಶರಣಾದ್ರೆ ಸೊ ನಮ್ಗೆ ಏನ್ ಫಲ ಸಿಗುತ್ತೆ? ಯಾವ ಒಂದು ಗತಿ ಸಿಗುತ್ತೆ? ಮೋಕ್ಷ ಸಿಗ್ತದೆ ನಮ್ಗೆ. ನಾವು
ನಾವು ಮಾಯೆಯ ಬಂಧನದಿಂದ ನಾವು ಬಿಡುಗಡೆ ಆಗ್ತೀವಿ ಅಲ್ವಾ. ಮಾಯೆ ಬಂಧನದಿಂದ ಬಿಡುಗಡೆಯಾಗಿ ನಾವು ಆ ನಮ್ಮ ಸ್ವಸ್ಥಾನ, ನಮ್ಮ ಶಾಶ್ವತ ಸ್ಥಾನ, ನಮ್ಮ ಶಾಶ್ವತ ಸ್ಥಾನ ಯಾವುದು? ಶಾಶ್ವತ ಸ್ಥಾನ ಏನು? ಗೋಲೋಕ, ವೈಕುಂಠ ಲೋಕದಲ್ಲಿ ಮರಳಿ ಪುರುಷೋತ್ತಮ ಜೀವೇರ ಸ್ವರೂಪ ಹೋಯ್ ನಿತ್ಯರ ಕೃಷ್ಣದಾಸ. ನಿತ್ಯ ಕೃಷ್ಣ ಕೃಷ್ಣೇರ ನಿತ್ಯದಾಸ. ನಾವು ನಿತ್ಯದಾಸ. ಕೃಷ್ಣನ ನಿತ್ಯದಾಸ. ಆ ಸ್ಥಾನ ಎಲ್ಲಿ? ಆ ಗೋಲೋಕ ಬೃಂದಾವನ, ನಮ್ಮ ನಿಜವಾದ ಮನೆಗೆ ನಾವು ಹೋಗ್ತೀವಿ. ಅದೇ ತರ ಇವಾಗ ಗಜೇಂದ್ರನ ಇವಾಗ ಭಗವಂತನಿಗೆ ಶರಣಾಗಿದ್ದಕ್ಕೆ ಅವರು ಮೊಸಳೆಯ ಹಿಡಿತದಿಂದ ಅವರು ಪಾರಾಗಿ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಲ್ವಾ. ಮತ್ತೆ ನಾವಿನ್ನ ಇಲ್ಲಿ ಏನನ್ನ ನೋಡ್ತಾ ಇದೀವಿ, ಇವಾಗ ಮೊಸಳೆನ ನಾವು ಮಾಯೆಗೆ ಇಲ್ಲಿ ಹೋಲಿಸ್ಕೊಂಡ್ವಿ. ಸೊ ಇವಾಗ ಮಾಯೆಯ ಬಂಧನದಿಂದ ಬಿಡಿಸ್ಕೋಬೇಕಂತಂದ್ರೆ ಇವಾಗ ನಾವು ಜೀವಿಗಳು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಮತ್ ನಮ್ಗೆ ಇನ್ನ ಒಂದು ಪಾಠ ಏನ್ ಗೊತ್ತಾಗ್ತಾ ಇದೆ ಇದರಿಂದ, ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಅಂದ್ರೆ ಇವಾಗ ಅವ್ರು ಏನು ತಪ್ಪು ಮಾಡಿಲ್ಲ, ಆದ್ರೂ ಸಹ ಅವರು ಇವಾಗ ಅಗಸ್ತ್ಯ ಮುನಿಗಳಿಂದ ಅವರು ಶಾಪಗ್ರಸ್ತರಾಗ್ತಾರೆ ಅಲ್ವಾ. ಆದ್ರೆ ಅವರು ಭಗವಂತನ ಭಕ್ತರಾಗಿರ್ತಾರೆ ಅಲ್ವಾ. ಸೊ ನಮ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನನ್ನ ಹೇಳ್ತಾರೆ? ಸೊ ನನ್ನ ಭಕ್ತರು ಅವ್ರು ಏನಾದ್ರೂ ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತ್ಯಸ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ ಅಂತ ಹೇಳ್ತಾರೆ ಅಲ್ವಾ. ಸೊ ನನ್ನ ಭಕ್ತರು ಅವ್ರು ಇವಾಗ ಏನೋ ಒಂದು ತಪ್ಪನ್ನ ಮಾಡಿ ಅವರು ಪತನಗೊಂಡ್ರು ಸಹ ಅವ್ರನ್ನ ನೀವು ಸಾಧುರೇವ ಸಮಂತವ್ಯ, ಸಾಧು ಅಂತಾನೆ ಪರಿಗಣಿಸ್ಬೇಕು. ಯಾಕೆ ಅಂತಂದ್ರೆ ಅವರು ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಅವರು ಸರಿಯಾದ ಮಾರ್ಗದಲ್ಲಿದ್ದಾರೆ. ಅಂದ್ರೆ ಅವರು ನನ್ನ ಬಳಿಗೆ ಬರ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಸಾಧು ಅಂತಾನೆ ಭಾವಿಸ್ಬೇಕು. ಅವರು ಇವತ್ತಲ್ಲ ನಾಳೆ ಅವರು ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವರು ಕ್ಷಿಪ್ರವಾಗಿ ಅವರು ಧರ್ಮಾತ್ಮರಾಗ್ಬಿಡ್ತಾರೆ ಅಂತ ಹೇಳಿದ್ರು ಅಲ್ವಾ. ಅದನ್ನೇ ನಾವಿಲ್ಲಿ ನೋಡ್ತಾ ಇದೀವಿ. ಗಜೇಂದ್ರ ಇವಾಗ ಅವರು ನಮ್ಗೆ ಏನಪ್ಪಾ ಇವನು ಈ ತರ ಪತನ ಹೊಂದಿದ್ದಾನೆ, ಭಗವಂತನ ಭಕ್ತನಾಗಿದ್ದ, ಪತನ ಹೊಂದಿದ್ದ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಏನಾಯ್ತು ಇಲ್ಲಿ, ಭಗವಂತ ಯಾವತ್ತೂ ತನ್ನ ಭಕ್ತರನ್ನ ಅವರು ಕೈ ಬಿಡೋದಿಲ್ಲ ಅಲ್ವಾ. ಅವರು ಬುದ್ಧಿಯೋಗಂ ದಧಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ, ನಾನು ಅವರಿಗೆ ಬುದ್ಧಿಯೋಗವನ್ನ ಕೊಡ್ತೀನಿ, ನನ್ನ ಬಳಿಗೆ ಬರ್ಲಿಕ್ಕೆ ಏನ್ ಬೇಕು ಆ ಬುದ್ಧಿಯೋಗವನ್ನ ನಾನ್ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಸೊ ಅದನ್ನ ಇವಾಗ ಕೊಟ್ರು ಗಜೇಂದ್ರನಿಗೆ ಅಲ್ವಾ, ತನ್ನ ಬಳಿಗೆ ಬರ್ಲಿಕ್ಕೆ. ಇವಾಗ ಅವ್ರಿಗೆ ಶರಣಾಗ್ಲಿಕ್ಕೆ ನೋಡಿ, ಅವ್ರು ಯಾರನ್ನೂ ಕರೀಲಿಲ್ಲ ಗಜೇಂದ್ರ. ಅವನು ಪ್ರಾಣಿಯ ದೇಹದಲ್ಲಿ ಇದ್ದಾನೆ ಇಂದ್ರದ್ಯುಮ್ನ ಮಹಾರಾಜ, ಆದ್ರೂ ಸಹ ಅವನು ಯಾವ ದೇವತೆಗಳನ್ನು ಕರೀಲಿಲ್ಲ. ಅವನು ಬ್ರಹ್ಮ ಶಿವ ಯಾರನ್ನೂ ಕರೀಲಿಲ್ಲ. ಅವನು ಕರೆದಿದ್ದೇ ದೇವೋತ್ತಮ ಪರಮ ಪುರುಷನನ್ನ ಅಲ್ವಾ. ಸೊ ಇವಾಗ ದೇವೋತ್ತಮ ಪರಮ ಪುರುಷನನ್ನ ಈ ಪ್ರಾರ್ಥನೆಗಳ ಮೂಲಕ ಅವ್ರು ಕರೆದಿದ್ದಕ್ಕೆ ಭಗವಂತ ಬಂದ್ರು. ಇದರಿಂದ ನಾವೇನನ್ನ ಅರ್ಥ ಮಾಡ್ಕೋಬೇಕು? ಇವಾಗ ಗಜೇಂದ್ರನ ಪ್ರಾರ್ಥನೆಗಳು ಇವಾಗ ಒಂದು ಶುದ್ಧ ಭಕ್ತನ ಪ್ರಾರ್ಥನೆಗಳು. ಆ ಶುದ್ಧ ಭಕ್ತನ ಪ್ರಾರ್ಥನೆಗೆ ಹೋಗೊಟ್ಟು ಭಗವಂತ ಬಂದಿದ್ದಾರೆ. ಇವಾಗ ಅದೇ ಪ್ರಾರ್ಥನೆಯನ್ನ ನಾವ್ ಮಾಡಿದ್ರೆ ಏನಾಗತ್ತೆ? ಇವಾಗ ಗಜೇಂದ್ರನ ಸ್ತುತಿಯನ್ನ ನಾವ್ ಮಾಡಿದ್ರೆ ನಮಗೂ ಒಲಿತಾನೆ ದೇವ್ರು. ಭಗವಂತ ನಮಗೂ ಒಲಿತಾನೆ ಅಲ್ವಾ. ನಮ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ನಾವು ಆ ಶುದ್ಧ ಭಕ್ತರ ಪ್ರಾರ್ಥನೆಗಳನ್ನ ನಾವು ಹೇಳ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಗಜೇಂದ್ರನ ಪ್ರಾರ್ಥನೆಯಿಂದ ಭಗವಂತ ಬಂದಿದ್ದಾರೆ ಅಂದ್ರೆ ಏನರ್ಥ? ಸೊ ಇದರಿಂದ ಅವ್ರಿಗೆ ಆ ಭಗವಂತನ ದರ್ಶನ ಆಯ್ತು ಅಲ್ವಾ. ಸೊ ಅವ್ರಿಗೆ ಫಲ ಸಿಕ್ತು, ಭಗವಂತನ ದರ್ಶನ ಆಯ್ತು. ಅದೇ ತರ ನಮ್ಗೂ ಸಹ ಅದೇ ಒಂದು ಕಾನ್ಶಿಯಸ್ ಅಲ್ಲಿ, ಅದೇ ಒಂದು ಪ್ರಜ್ಞೆಯಲ್ಲಿ ನಾವು ಆ ಭಗವಂತನ ಸ್ತುತಿಯನ್ನ ಮಾಡಿದ್ರೆ, ಈ ಗಜೇಂದ್ರನ ಪ್ರಾರ್ಥನೆಗಳನ್ನ ಮಾಡಿದ್ರೆ ಏನಾಗತ್ತೆ? ಸೊ ನಮ್ಗೂ ಸಹ ಆ ಭಗವಂತನ ಕೃಪಾ ಕಟಾಕ್ಷ ಸಿಗುತ್ತೆ ಅಲ್ವಾ. ಸೊ ನಮ್ಗೆ ಉಪದೇಶಾಮೃತ ಅದರಲ್ಲೆಲ್ಲ ಏನ್ ಹೇಳಿದ್ದಾರೆ? ಸೊ ನಾವು ನಮ್ಮ ಹಿರಿಯ ಆಚಾರ್ಯರ ಹೆಜ್ಜೆಯನ್ನ ಅಂದ್ರೆ ಅವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು, ಅವರ ಹೆಜ್ಜೆಗಳನ್ನೇ ನಾವು ಅನುಸರಿಸಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಇವಾಗ ನಾವು ಗಜೇಂದ್ರನ ಹೆಜ್ಜೆನ ನಮ್ಗೆ ಅನುಸರಿಸಿದ್ರೆ ಏನ್ ಸಿಗುತ್ತೆ? ನಮ್ಗೆ ಒಳ್ಳೆಯ ಫಲ ಸಿಗುತ್ತಾ, ಒಳ್ಳೆಯ ಗುರಿ ಸಿಗುತ್ತಾ, ಅಥವಾ ನಮ್ಮ ಏನು ಆ ಪರಿಪೂರ್ಣತೆ ಸಿಗುತ್ತಾ ಅಥವಾ ಇಲ್ವಾ? ಮೋಕ್ಷ ಸಿಗುತ್ತೆ ಮಾತಾಜಿ. ಮೋಕ್ಷಕ್ಕಿಂತ ತುಂಬಾ ಮುಖ್ಯವಾದದ್ದೇನು ಮಾತಾಜಿ? ಮೋಕ್ಷ ಲಘುಕೃತ್ ಅಂತ ನಾವು ಓದಿದೀವಿ ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ, ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಅಲ್ವಾ. ಯಾರು ಆ ಶುದ್ಧ ಭಕ್ತಿಗೆ ಬರ್ತಾರೋ ಅವ್ರಿಗೆ ಮೋಕ್ಷ ಅನ್ನೋದು ಅವ್ರಿಗೆ ತುಚ್ಛ ಅಂತ ಅನ್ಸುತ್ತೆ ಅಲ್ವಾ. ತುಂಬಾ ಮುಖ್ಯವಾದದ್ದೇನು? ನಮ್ಮ ಭಗವಂತನ ಭಕ್ತಿ ಸೇವೆ. ಏನು? ಭಕ್ತಿ ಸೇವೆ. ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯದಾಸ. ಭಗವಂತನ ಭಕ್ತರು ಅವ್ರು ಏನನ್ನೂ ಬೇಡೋದಿಲ್ಲ ಅಲ್ವಾ. ಎಂತಹದೇ ಒಂದು ಸ್ಥಿತಿ ಇರ್ಲಿ, ಎಂತಹದೇ ಜನ್ಮ ಇರ್ಲಿ, ನನಗೆ ನಿನ್ನ ಭಕ್ತಿ ಸೇವೆಯನ್ನ ಕೊಡು ಅಂತಾನೆ ಕೇಳ್ಕೊಳೋದವ್ರು ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು? ಈ ಗಜೇಂದ್ರನ ಸ್ತುತಿಯನ್ನ ನಾವು ಮಾಡಿದ್ರು ಸಹ ಸೊ ನಾವು ಭಗವಂತನ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತೀವಿ. ನಮ್ಗೆ ಭಗವಂತ ಬುದ್ಧಿಯೋಗವನ್ನ ಕೊಡ್ತಾರೆ. ಅವರೇ ಬುದ್ಧಿಯೋಗವನ್ನ ಕೊಟ್ಟು ನಮ್ಮನ್ನ ಅವರ ಬಳಿಗೆ ಹೋಗ್ಲಿಕ್ಕೆ ಏನ್ ಬೇಕು ಆ ಮಾರ್ಗದರ್ಶನವನ್ನ ಅವರೇ ಕೊಡ್ತಾರೆ ಚೈತ್ಯ ಗುರುವಾಗಿ. ನಮ್ಗೆ ಇನ್ನೇನ್ ಬೇಕು ಅಲ್ವಾ. ಅವ್ರ ಮಾರ್ಗದರ್ಶನ ಯಾವತ್ತೂ ಸಹ ಅದು ನಮ್ಮನ್ನ ಯಶಸ್ಸಿನ ಹಾದಿಗೆ ಕರ್ಕೊಂಡು ಹೋಗುತ್ತೆ ಅಲ್ವಾ. ಸಾಮಾನ್ಯ ಮನುಷ್ಯರಾದ್ರೆ ಅವರು ನನ್ಗೆ ಹಿಂಗನ್ಸುತ್ತೆ ಹಂಗನ್ಸುತ್ತೆ ಅಂತ ಹೇಳ್ತಾರೆ.
ಆದ್ರೆ ಭಗವಂತನಿಗೆ ಎಲ್ಲ ಗೊತ್ತು. ನಮ್ಮ ಏನು ಭೂತ, ಭವಿಷ್ಯತ್ತು, ವರ್ತಮಾನ ಎಲ್ಲವೂ ಗೊತ್ತು ಅಲ್ವಾ. ಅವರ ಮಾರ್ಗದರ್ಶನ ಅದ್ಯಾವತ್ತೂ ಪರ್ಫೆಕ್ಟ್ ಆಗಿರುತ್ತೆ. ಭಗವಂತ ಪರ್ಫೆಕ್ಟ್, ಅವ್ರು ಮಾಡೋದು ಎಲ್ಲ ಕಾರ್ಯಗಳನ್ನು ಸಹ ಪರ್ಫೆಕ್ಟ್ ಆಗಿರುತ್ತೆ. ಸೊ ನಾವು ಅಂತಹ ಒಂದು ಕಾನ್ಶಿಯಸ್ ಅಲ್ಲಿ ನಾವು ಈ ಗಜೇಂದ್ರನ ಸ್ತುತಿಯನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಇವಾಗ ಗಜೇಂದ್ರ ಈ ಸ್ತುತಿಯನ್ನ ಮಾಡಿ ಅವನಿವಾಗ ಆ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಅವರು ಪರಿಪೂರ್ಣತೆಯನ್ನ ಪಡಿತಾರೆ. ಅವರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಸೊ ನಾವು ಸಹ ಇದು ಇವರ ಹೆಜ್ಜೆಯನ್ನೇ, ಗಜೇಂದ್ರನ ಹೆಜ್ಜೆಯನ್ನೇ ನಾವು ಅನುಸರಿಸಿದ್ರೆ ಸೊ ನಾವು ಸಹ ಆ ಒಂದು ಪರಿಪೂರ್ಣತೆಯನ್ನ ಪಡಿತೀವಿ. ಸೊ ನಾವು ಇವಾಗ ಗಜೇಂದ್ರ ಈಗ 1000 ವರ್ಷಗಳ ಕಾಲ ಆ ಮೊಸಳೆಯ ಜೊತೆ ಈಗ ಆ ನೀರಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಕೊನೆಗೆ ತನ್ನ ಉಳಿವಿಗೋಸ್ಕರ ಅವರು ಈ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಗಜೇಂದ್ರ ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ದೇವೋತ್ತಮ ಪರಮ ಪುರುಷನಿಗೆ ನಾನು ಮೊರೆ ಹೋಗ್ಬೇಕು ಅಂತ ಹೇಳಿ ಅವ್ರು ಇವಾಗ ಗಜೇಂದ್ರ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ನಾವು ಹಿಂದಿನ ವಾರ ಒಂದು ಶ್ಲೋಕವನ್ನ ನಾವು ತಿಳ್ಕೊಂಡಿದ್ವಿ. ಸೊ ಈ ಶ್ಲೋಕ ತುಂಬಾನೇ ಸುಂದರವಾದಂತಹ ಶ್ಲೋಕ ನೋಡಿ. ಗಜೇಂದ್ರನಿಗೆ ಈ ಒಂದು ಜ್ಞಾನ ಅವ್ರಿಗಿತ್ತು ಅಲ್ವಾ. ಸೊ ಇದ್ರಲ್ಲಿ ನಾವೇನೆಲ್ಲ ತಿಳ್ಕೊಂಡ್ವಿ ನಾವು. ಓಂ ನಮೋ ಭಗವತೆ ತಸ್ಮೈ, ಅವ್ರಿಗೆ ಗೊತ್ತು ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಓಂ ನಮೋ ಭಗವತೆ ವಾಸುದೇವಾಯ, ಆ ವಸುದೇವನ ಮಗನಾದ ವಾಸುದೇವನೇ ಭಗವಂತ ಅಂತ ಅವನಿಗೆ ಗೊತ್ತಿತ್ತು ಅಲ್ವಾ. ಮತ್ತೆ ಪುರುಷಾಯ, ಅವರು ಪುರುಷ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ಪುರುಷಾವತಾರ, ಎಷ್ಟು ಪುರುಷಾವತಾರ ಇದೆ? 3 ಮಾತಾಜಿ. ಯಾವ್ದ್ಯಾವ್ದು ಮಾತಾಜಿ? ಪುರುಷಾವತಾರ, ಯುಗಾವತಾರ. ಅಲ್ಲ ಮಾತಾಜಿ, ಪುರುಷಾವತಾರದಲ್ಲಿ 3 ಅಂದ್ರಿ, ಅವ್ರು ಯಾರು ಅಂತ ಕೇಳ್ತಾ ಇದ್ದೀನಿ. ಹರೇ ಕೃಷ್ಣ. 4 ಮಾತಾಜಿ. 4 ಶ್ರುತಿ ಮಾತಾಜಿ ಹೇಳಿ. ಮಾತಾಜಿ ಒಂದೇ ಅಲ್ಲ, ಪುರುಷ ಅವತಾರ ಒಂದೇ, ಭಗವಂತ ಒಬ್ಬನೇ. ಇಲ್ಲ ಮಾತಾಜಿ, ಪುರುಷಾವತಾರ ಎಷ್ಟಿದೆ ಶ್ರುತಿ ಮಾತಾಜಿ ಹೇಳಿ ನೀವು. 6. ಇಲ್ಲ, ಅವತಾರ ಧರ್ಮ, ಅರ್ಥ, ಕಾಮ, ಮೋಕ್ಷನ ಮಾತಾಜಿ. ಅದು ಪುರುಷಾರ್ಥಗಳು. ನಾನು ಪುರುಷ ಅವತಾರ ಕೇಳ್ತಾ ಇದ್ದೀನಿ. ಪುರುಷ ಅವತಾರ 6 ಮಾತಾಜಿ. ಇಲ್ಲ ಮಾತಾಜಿ, 6 ಯಾವ್ದು ಮಾತಾಜಿ? ಪುರುಷಾವತಾರ, ಯುಗಾವತಾರ. ಅದು ಅವತಾರಗಳು, ಭಗವಂತನ ಅವತಾರಗಳು, ವಿವಿಧ ಅವತಾರಗಳು. ಪುರುಷಾವತಾರದಲ್ಲಿ ಎಷ್ಟು ಅವತಾರ ಇದೆ ಅಂತ ಕೇಳ್ತಾ ಇದ್ದೀನಿ ನಾನು. ಕಾರಣದ ಕಷಾಯಿ ವಿಷ್ಣು, ಗರ್ಭದ ಕಷಾಯಿ ವಿಷ್ಣು, ಕ್ಷೀರದ ಕಷಾಯಿ ವಿಷ್ಣು, ಅವರೇ ಅಲ್ವಾ ಪುರುಷರು, 3 ಪುರುಷರು ಅಲ್ವಾ. ಸೊ ಈ 3 ಪುರುಷರ ಮೂಲ ಯಾರು ಅಂತ ಹುಡ್ಕೊಂಡು ಹೋದ್ರೆ ಯಾರವರು? ದೇವೋತ್ತಮ ಪರಮ ದೇವೋತ್ತಮ ಪರಮ ಪುರುಷ, ಪೂರ್ಣ ಪುರುಷ ಕೃಷ್ಣ ಅಲ್ವಾ. ಸೊ ನೋಡಿ, ಗಜೇಂದ್ರನಿಗೆ ಗೊತ್ತಿದೆ ಪುರುಷ ಯಾರು ಅಂತ. ಪುರುಷಾಯಾದಿ ಬೀಜಾಯ, ಎಲ್ಲದರ ಕಾರಣ ಭಗವಂತ ಅಂತ ಅವ್ರಿಗೆ ಗೊತ್ತಿದೆ. ಮತ್ತೆ ಪರೇಶಾಯಾಭಿ ಧೀಮಹಿ ಅಲ್ವಾ. ಅಂದ್ರೆ ಎಲ್ಲ ಈವನ್ ನಮ್ಗೆ ಜಾಸ್ತಿ ಜ್ಞಾನ ಇಲ್ಲ ಅಂದ್ರೆ ನಾವೇನ್ ಅನ್ಕೋತೀವಿ, ಓ ಬ್ರಹ್ಮನೇ ಸೃಷ್ಟಿ ಮಾಡಿರೋದು, ಅವನೇ ತುಂಬಾ ಶ್ರೇಷ್ಠ. ಸೊ ಶಿವನೇ ಎಲ್ಲರನ್ನ ಪಾಲನೆ ಮಾಡ್ತಾ ಇದ್ದಾನೆ, ನಾಶ ಮಾಡ್ತಾನೆ, ಅವನೇ ತುಂಬಾ ಶ್ರೇಷ್ಠ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಇಲ್ಲಿ ಗಜೇಂದ್ರನಿಗೆ ಗೊತ್ತಿದೆ, ಆ ಶಿವ ಬ್ರಹ್ಮ ಅಂತ ದೇವತೆಗಳು ಸಹ ಪರಮ ಪುರುಷನಾದ ಕೃಷ್ಣನಿಗೆ ಅವರು ನಮಸ್ಕಾರ ಮಾಡ್ತಾರೆ. ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಧೀಮಹಿ ಅಂತ ಹೇಳ್ಬಿಟ್ಟು, ಅವ್ರನ್ನ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ರು ಹಿಂದಿನ ವಾರ ಅಲ್ವಾ. ಸೊ ಅದನ್ನ ನಾವು ತಿಳ್ಕೊಂಡ್ವಿ. ಈಗ 2ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣಂತೆ, ಇಲ್ಲಿ ಏನನ್ನ ಹೇಳ್ತಾರೆ ಅಂತೇಳಿ. ಶ್ಲೋಕ 3. ಯಸ್ಮಿನ್ನಿದಂ ಯತಚ್ಛೇದಂ ಏನೇದಂ ಯಾಯಿದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂ ಭುವಂ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯಾಯಿದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂ ಭುವಂ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯಾಯಿದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂ ಭುವಂ. ಹರೇ ಕೃಷ್ಣ. ನಾನು ಒಂದ್ ಲೈನ್ ಹೇಳಿದ್ದಾದ್ಮೇಲೆ ನೀವು ಅದನ್ನ ಹೇಳಿ. ಪರಸ್ತಂ ಪ್ರಪದೇ ಸ್ವಯಂಭುವಂ. ಯಸ್ಮಿನ್ನಿದಂ ಯತಶ್ಚೇದಂ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯಾಯಿದಂ ಸ್ವಯಂ ಏನೇದಂ ಯಾಯಿದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾಚ್ಚ ಯೋ ಅಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂ ಭುವಂ. ಪರಸ್ತಂ ಪ್ರಪದೇ ಸ್ವಯಂ ಭುವಂ. ಯಸ್ಮಿನ್ನಿದಂ ಯತಶ್ಚೇದಂ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯಾಯಿದಂ ಸ್ವಯಂ
ಏನೇದಂ ಇದಂ ಇದಂ ಸ್ವಯಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾತ್ ಚ ಯೋ ಯೋ ಅಸ್ಮಾತ್ ಅಸ್ಮಾತ್ ಪರಂ ಪರಸ್ಮಾತ್ ಚ ಪರಸ್ಮಂ ಪ್ರಪದ್ಯೆ ಸ್ವಯಂಭುವಂ ಪರಸ್ತಂ ಪ್ರಪದೇ ಸ್ವಯಂಭುವಂ ಯಸ್ಮಿನ್ನಿದಂ ಯತಶ್ಚೇದಂ ಯಸ್ಮಿನ್ನಿದಂ ಯತಶ್ಚೇದಂ ಯತಶ್ಚೇದಂ ಏನೇದಂ ಯಾ ಇದಂ ಸ್ವಯಂ ಏನೇದಂ ಯಾ ಇದಂ ಇದಂ ಸ್ವಯಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾತ್ ಚ ಯೋ ಅಸ್ಮಾತ್ ಪರಸ್ಮಾತ್ ಚ ಪರಸ್ತಂ ಪ್ರಪದ್ಯೆ ಸ್ವಯಂಭುವಂ ಪರಸ್ತಂ ಪ್ರಪದೇ ಸ್ವಯಂಭುವಂ. ಯಾರಾದ್ರೂ ಡಿವೋಟೀಸ್ ಹೇಳಿ. ಶ್ಲೋಕ 3. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯಾ ಇದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾತ್ ಚ ಪರಸ್ಥಂ ಪ್ರಪದ್ಯೆ ಸ್ವಯಂಭುವಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರು ಯಾರಾದ್ರೂ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಹ್ಯಾಯಿದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾತ್ ಚ ಪರಸ್ತಂ ಪ್ರಪದ್ಯೆ ಸ್ವಯಂಭುವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಮತ್ತೊಬ್ರು ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯ ಇದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾತ್ ಚ ಪರಸ್ತಂ ಪ್ರಪದೇ ಸ್ವಯಂಭುವಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಸೊ ಪದಾರ್ಥವನ್ನು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಓದಿ. ಯಸ್ಮಿನ್ ಯಾವ ಮೂಲ ವೇದಿಕೆಯ ಮೇಲೆ ಇದಂ ವಿಶ್ವವು ನೆಲೆಸಿದೆಯೋ ಯತಃ ಆದ್ದರಿಂದ ಘಟಕಾಂಶಗಳು ಚ ಆದ್ದರಿಂದ ಘಟಕಾಂಶಗಳು ಚ ಮತ್ತು ಇದಂ ವಿಶ್ವಾಭಿವ್ಯಕ್ತಿಯು ಉತ್ಪನ್ನವಾಗಿದೆಯೋ ಏನೇ ಯಾರಿಂದ ಇದಂ ಈ ವಿಶ್ವಾಭಿವ್ಯಕ್ತಿಯು ಸ್ಪಷ್ಟ ಸೃಷ್ಟಿಯಾಗಿದೆ ಮತ್ತು ಫಲಿತವಾಗಿದೆಯೋ ಅವನು ಯಾರು ಇದಂ ಈ ಭೌತಿಕ ಪ್ರಪಂಚವನ್ನು ಸ್ವಯಂ ತಾನೇ ಇದ್ದು ಅವನು ಯಾವನು ಅಸ್ಮಾತ್ ಪರಿಣಾಮದಿಂದ ಈ ಭೌತಿಕ ಪ್ರಪಂಚದ ಪರಸ್ಮಾತ್ ಕಾರಣದಿಂದ ಚ ಮತ್ತು ಪರ ದಿವ್ಯ ಅಥವಾ ವಿಭಿನ್ನವಾದ ತಂ ಅವನಿಗೆ ಪ್ರಪದ್ಯೆ ಶರಣಾಗುತ್ತೇನೆ ಸ್ವಯಂಭುವಂ ಪರಮ ಸ್ವಯಂ ಪೂರ್ಣನಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದವನ್ನು ಓದಿದ್ರು. ಅನುವಾದ. ಪರಮ ದೇವೋತ್ತಮನು ಸಮಸ್ತವನ್ನು ಆಧರಿಸಿರುವ ಪರಮ ವೇದಿಕೆಯಾಗಿದ್ದಾನೆ. ಸಮಸ್ತವನ್ನು ಉತ್ಪಾದಿಸುವ ದ್ರವ್ಯವಾಗಿದ್ದಾನೆ. ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ ಮತ್ತು ಅದರ ಏಕೈಕ ಕಾರಣನಾಗಿದ್ದಾನೆ. ಆದರೂ ಅವನು ಕಾರ್ಯಕಾರಣಗಳಿಂದ ವಿಭಿನ್ನವಾಗಿದ್ದಾನೆ. ಸಮಸ್ತದಲ್ಲಿಯೂ ಸ್ವಯಂ ಪೂರ್ಣನಾಗಿರುವ ದೇವೋತ್ತಮ ಪರಮ ಪುರುಷನಿಗೆ ನಾನು ಶರಣಾಗತನಾಗುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ ಏನ್ ಅರ್ಥ ಆಯ್ತು ಹೇಳಿ ಪ್ರಭುಜಿ. ದೇವೋತ್ತಮ ಪರಮ ಪುರುಷ ನಮ್ಮನ್ನು ಆಧರಿಸುವ ವೇದಿಕೆ ಆಗಿದ್ದಾನೆ. ಅವನು ಸಮಸ್ತವನ್ನು ಉತ್ಪಾದಿಸುವವನಾಗಿದ್ದಾನೆ. ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ ಮತ್ತು ಅದರ ಏಕೈಕ ಕಾರಣಕರ್ತನಾಗಿದ್ದಾನೆ. ಆದರೂ ಅವನು ಕಾರ್ಯಕಾರಣಗಳಿಂದ ವಿಭಿನ್ನನಾಗಿದ್ದಾನೆ. ಇಂತಹ ದೇವೋತ್ತಮ ಪುರುಷನಿಗೆ ನಾನು ಶರಣಾಗುತ್ತೇನೆ ಅಂತ ಗಜೇಂದ್ರ ಹೇಳ್ತಾರೆ. ಓಕೆ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಈಗ ನಾವು 84 ಲಕ್ಷ ಜೀವರಾಶಿಗಳು ನಾವು ಹೇಗೆ ಸೃಷ್ಟಿಯಾಗಿದ್ದೀವಿ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಭಗವಂತ ಬೀಜ ಕೊಡುವ ತಂದೆ ಮಾತಾಜಿ. ಈ ಪ್ರಕೃತಿ ತಾಯಿ ಗರ್ಭದೊಳಗೆ ಭಗವಂತ ಬೀಜ ಸೇರಿಸಿದಾಗ ಜೀವಿಗಳು ತಮ್ಮ ಬಯಕೆಗಳು ಮತ್ತೆ ಹಿಂದಿನ ಪ್ರಾಪಂಚಿಕ ಕರ್ಮಾನುಸಾರ 84 ಲಕ್ಷ ಜೀವರಾಶಿಗಳಲ್ಲಿ ಹೊರಬರುತ್ತಾರೆ ಮಾತಾಜಿ, ಒಂದು ಶರೀರ ಪಡ್ಕೊಂಡು. ಓಕೆ. ಸೊ ಅಂದ್ರೆ ಏನರ್ಥ? ಸೊ ಮಮೈವಾಂಶ ಜೀವಲೋಕೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲ ಜೀವರಾಶಿಗಳು ಭಗವಂತನ ವಿಭಿನ್ನ ಅಂಶ ಅಲ್ವಾ? ಅಂದ್ರೆ ನಾವು ಆತ್ಮ ಆ ಭಗವಂತನ ಅಂಶ, ವಿಭಿನ್ನ ಅಂಶ. ಆದ್ರೆ ನಮ್ಗೆ ಇವಾಗ ಇಲ್ಲಿ ಏನ್ ಶರೀರ ಕಾಣಿಸ್ತಾ ಇದೆ, ಸೊ ಅದನ್ನ ಇವಾಗ ಸೃಷ್ಟಿ ಮಾಡ್ತಾ ಇರೋದು.
ಅಲ್ವಾ? ಯಾರು ಸೃಷ್ಟಿ ಮಾಡ್ತಿದ್ದಾರೆ? ನಮ್ಮ ಒಂದು ಕರ್ಮಣ ದೈವ ನೇತ್ರೇಣ ಅಲ್ವಾ? ನಮ್ಮ ಕರ್ಮಾನುಸಾರ, ಭಗವಂತನ ಇಚ್ಛಾನುಸಾರ ಸೊ ನಮಗೆ ದೇಹ ಸಿಗ್ತಾ ಇದೆ. ಆ ದೇಹವನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಬ್ರಹ್ಮ. ಬ್ರಹ್ಮ ಅಲ್ವಾ? ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಾವೆಲ್ಲನೂ ಸಹ ಸೃಷ್ಟಿ ಆಗಿಲ್ಲ, ನಾವು ಭಗವಂತನ ಜೊತೆಯಲ್ಲೇ ಇದ್ದವರು ಅಲ್ವಾ? ಸೊ ನಮ್ಗೆ ಒಂದು ಏನು ಆತ್ಮಕ್ಕೆ ಹುಟ್ಟು ಅನ್ನೋದಿಲ್ಲ ಅಲ್ವಾ? ಹುಟ್ಟು ಅಂತ ಇಲ್ದ ಅಂದ್ಮೇಲೆ ಸಾವನ್ನೋದಿಲ್ಲ ಅಂತ ನಾವು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಭಗವದ್ಗೀತೆಯಲ್ಲಿ ಅಲ್ವಾ? ಸೊ ಮತ್ತೆ ನಮ್ಗೆ ಇವಾಗ ಹುಟ್ಟು ಸಾವು ಅಂತ ಬರ್ತಾ ಇದೆ, ಹಂಗಂದ್ರೆ ಏನರ್ಥ? ಅದು ನಮ್ಮ ಶರೀರಕ್ಕೆ ಅಲ್ವಾ? ಹುಟ್ಟು ಸಾವು ಅಂತ ಇರೋದು ಶರೀರಕ್ಕೆ. ನಮ್ಗೆ ಈ ಒಂದು ಶರೀರವನ್ನ ಕೊಡ್ತಾ ಇರೋದು ಯಾರು? ಅದನ್ನ 2ನೇ ಸೃಷ್ಟಿಕರ್ತ ಬ್ರಹ್ಮ ಕೊಡ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ಬ್ರಹ್ಮ ಯಾರಿಂದ ಬಂದಿದ್ದಾರೆ? ಬ್ರಹ್ಮ ಯಾರಿಂದ ಬರ್ತಿದ್ದಾರೆ? ಗರ್ಭೋದಕಶಾಹಿ ವಿಷ್ಣು. ಗರ್ಭೋದಕಶಾಹಿ ವಿಷ್ಣುವಿನಿಂದ ಬರ್ತಾ ಇದ್ದಾರೆ. ಗರ್ಭೋದಕಶಾಹಿ ವಿಷ್ಣು ಯಾರ ಅಂಶ, ಯಾರ ವಿಸ್ತರಣೆ ಅವರು? ದೇವೋತ್ತಮ ಪರಮಪುರುಷನ ಎರಡನೇ ಸಂಕರ್ಷಣ. ಅವರು ಕಾರಣೋದಕಶಾಹಿ ವಿಷ್ಣುವಿನ ಅಂಶ ಅಂದ್ರೆ ವಿಸ್ತರಣೆ ಅಲ್ವಾ? ಕಾರಣೋದಕಶಾಹಿ ವಿಷ್ಣು ಯಾರಿಂದ ಇವಾಗ ಬರ್ತಾ ಇದ್ದಾರೆ? ಯಾರ ವಿಸ್ತರಣೆ ಅವರು? ಎರಡನೇ ಸಂಕರ್ಷಣ. 2ನೇ ಸಂಕರ್ಷಣ. ಸೊ 2ನೇ ಸಂಕರ್ಷಣ ಯಾರಿಂದ ಬರ್ತಿದ್ದಾರೆ? ಅವರು ನಾರಾಯಣನಿಂದ ಬರ್ತಾರೆ. ನಾರಾಯಣನಿಂದ ಬರ್ತಾ ಇದ್ದಾರೆ. ನಿಶ್ಚಿತ ರೂಪಗಳು ನಾಲ್ಕು. ಇವಾಗ ಯಾರಿಂದ ಬರ್ತಾ ಇದ್ದಾರೆ? ಅವರು ಮೊದಲನೇ ಸಂಕರ್ಷಣ. ಹರಿ ಬೋಲ್, ಮೊದಲನೇ ಸಂಕರ್ಷಣದಿಂದ ಬರ್ತಾ ಇದ್ದಾರೆ. ಸೊ ಈಗ ಆ ಮೊದಲನೇ ಸಂಕರ್ಷಣ ಯಾರಿಂದ ಬಂದ್ರು? ಬಲರಾಮ. ಬಲರಾಮನಿಂದ. ಸೊ ಬಲರಾಮ ಯಾರ ವಿಸ್ತರಣೆ? ಕೃಷ್ಣ. ಕೃಷ್ಣ. ಸೊ ಇವಾಗ ಮೂಲ ಯಾರಾಯ್ತು? ಕೃಷ್ಣ. ಕೃಷ್ಣ ಅಲ್ವಾ? ಸೊ ಅಂದ್ರೆ ಏನರ್ಥ? ಸೊ ಇವಾಗ ನಮ್ಮ ಈ ಒಂದು ಈ ಆತ್ಮ ನಾವೇನಿದೀವಿ, ಆ ಆತ್ಮದ ಮೂಲವೂ ಸಹ ಭಗವಂತ. ಯಾಕಂದ್ರೆ ಭಗವಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರೆ ಮಮೈವಾಂಶೋ ಜೀವಲೋಕೆ. ಸೊ ಯಾರೆಲ್ಲ ಜೀವಿಗಳಿದಾರೋ ಅವರೆಲ್ಲರೂ ಸಹ ನನ್ನ ಅಂಶ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದೇ ತರ ನಮ್ಗೆ ಇವಾಗ ದೇಹ ಬರ್ತಾ ಇರೋದು ಬ್ರಹ್ಮನಿಂದ ಅಲ್ವಾ? ಸೊ ಬ್ರಹ್ಮ ಯಾರಿಂದ ಬರ್ತಿದೆ ಅಂತ ನೋಡಿದ್ರು ಅದರ ಮೂಲನು ಕೃಷ್ಣನೇ ಅಲ್ವಾ? ಸೊ ನಾವು ಇಲ್ಲಿ ಏನೇ ಒಂದು ಚರಾಚರ ವಸ್ತುಗಳು ಅಥವಾ ಜಡ ವಸ್ತು, ಚೇತನ ಇರೋ ವಸ್ತು ಯಾವುದನ್ನೇ ನೋಡಿದ್ರು ಸಹ ಅದರ ಮೂಲವನ್ನ ನೀವು ಟ್ರೇಸ್ ಮಾಡ್ಕೊಂಡು ಹೋದ್ರೆ ಯಾರಿರ್ತಾರೆ? ದೇವೋತ್ತಮ ಪರಮ ಪುರುಷ ಇರ್ತಾರೆ ಅಲ್ವಾ? ಸೊ ಇವಾಗ ನಮಗೆ ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ರೋ ಹಾಗೇನೆ ನಮ್ಮ ದೇಹ ಎಷ್ಟು ಘಟಕಾಂಶಗಳಿಂದ ಆಗಿದೆ? 24 ಘಟಕಾಂಶಗಳಿಂದ ಆಗಿದೆ. ಅದು ಯಾವ್ದ್ಯಾವ್ದು 24 ಘಟಕಾಂಶಗಳು? ಕರ್ಮೇಂದ್ರಿಯ, ಅಗ್ನಿ, ವಾಯು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪಂಚಮಹಾಭೂತಗಳು, ಆಮೇಲೆ 5 ಜ್ಞಾನೇಂದ್ರಿಯದ ವಸ್ತುಗಳು ಅಂದ್ರೆ ತನ್ಮಾತ್ರಗಳು, ಆಮೇಲೆ ಬುದ್ಧಿ, ಮನಸ್ಸು, ಅಹಂಕಾರ ಅಂದ್ರೆ ಅದು ಸೂಕ್ಷ್ಮ ಶರೀರದ ಏನು ಘಟಕಾಂಶಗಳು, ಇನ್ನೊಂದು ಪ್ರಧಾನ. ಈ 3 ಗುಣಗಳು ಅವ್ಯಕ್ತ ಸ್ಥಿತಿಯಲ್ಲಿ ಇರೋದೇನೆ ಪ್ರಧಾನ. ಸೊ 24 ಘಟಕಾಂಶಗಳಿಂದ ನಮ್ಮ ಒಂದು ದೇಹ ಅದು ಅದರ ಒಂದು ಸೃಷ್ಟಿ ಆಗಿದೆ ಅಲ್ವಾ? ಸೊ ಅದರ ಡಿಫ್ರೆಂಟ್ ಕಾಂಬಿನೇಷನ್ನೇ ಈ 84 ಲಕ್ಷ ಜೀವರಾಶಿಗಳು. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಅದನ್ನೇ ಅರ್ಥ ಮಾಡಿಸ್ತಾ ಇರೋದು ಅಲ್ವಾ? ನಾವಿವಾಗ ಕುಂಬಾರನನ್ನ ನೋಡಿದೀವಿ ಅಲ್ವಾ? ಸೊ ಕುಂಬಾರನ ಹತ್ರ ಏನಿರುತ್ತೆ? ಮಡಕೆ ಮಾಡ್ಲಿಕ್ಕೆ ಅವನ ಹತ್ರ ಒಂದು ಚಕ್ರ ಇರುತ್ತೆ ಅಲ್ವಾ? ಮತ್ತೆ ಮಣ್ಣಿರುತ್ತೆ ಅಲ್ವಾ? ಮಣ್ಣನ್ನ ಅವರು ಆ ಚಕ್ರದೊಳಗಡೆ ಹಾಕಿ ಅವ್ರು ಏನ್ ಮಾಡ್ತಾರೆ? ಅದನ್ನ ತಿರುಗಿಸ್ತಾ ಇರ್ತಾರೆ ಅಲ್ವಾ? ಆಮೇಲೆ ಇನ್ನೇನ್ ಮಾಡ್ತಾರೆ ಅವರು? ಆ ಒಂದು ಮಣ್ಣಿಗೆ ಒಂದು ಆಕಾರವನ್ನ ಅವ್ರು ಕೊಡ್ತಾ ಹೋಗ್ತಾರೆ ಅವರ ಒಂದು ಕೈ ಕುಶಲತೆಯಿಂದ. ಅದೇ ಮಣ್ಣೆ ಅಲ್ವಾ? ಆದ್ರೆ ಏನಾಗತ್ತೆ ಅಲ್ಲಿ? ಬೇರೆ 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 ಆಕಾರದ ಆ ಒಂದು ವಸ್ತುಗಳು ಅವನದನ್ನ ತಯಾರು ಮಾಡ್ತಾನೆ ಅಲ್ವಾ? ಸೊ ಅವನು ಒಂದು ಏನು ಮಡಿಕೆಯನ್ನ ಮಾಡ್ಬೋದು, ಪ್ಲೇಟ್ ಅನ್ನ ಮಾಡ್ಬೋದು ಅಲ್ವಾ? ಅಥವಾ ಹೂಜಿ ತರ ಅವನು ಮಾಡ್ಬೋದು. ಇನ್ ಯಾವುದೇ ಒಂದು ಆಕಾರವನ್ನ ಆ ಒಂದು ಮಣ್ಣಿಗೆ ಅವನು ಕೊಡ್ಬೋದು ಅಲ್ವಾ? ನೋಡಿ, ಆ ಒಂದು ಕುಂಬಾರನಿಗೆನೆ ಆ ಒಂದು ಸೇಮ್ ಆ ಒಂದು ಮಣ್ಣು ನೀರನ್ನ ಬೆರೆಸಿ ಅವನು ಅಷ್ಟೊಂದು ವಿಧ ವಿಧವಾದಂತಹ ವಸ್ತುಗಳನ್ನ ಮಾಡ್ತಾನೆ ಅಂತಂದ್ರೆ ಭಗವಂತ ಅಂದ್ರೆ ಈ 24 ಘಟಕಾಂಶಗಳನ್ನ ಬೇರೆ ಬೇರೆ ಒಂದು ಪ್ರಪೋರ್ಷನಲ್ಲಿ ಬೆರೆಸಿ ಅವನೇನ್ ಮಾಡ್ತಾ ಇದ್ದಾರೆ? 84 ಲಕ್ಷ ಜೀವರಾಶಿಗಳನ್ನ ಅವರು ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಇಲ್ಲಿ ನಮ್ಗೆ ಏನನ್ನ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಯಾರಾದ್ರೂ ಇವಾಗ ಈ ಒಂದು ಸೃಷ್ಟಿ ಹೇಗಾಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಕೊಳ್ಳಿ. ಹೇಗೆ ಸೃಷ್ಟಿ ಆಯ್ತು ಅಂತ ನಾವು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಇವಾಗ ನಮಗೆ ಗೊತ್ತಿರೋ ಹಾಗೇನೆ ನಿರಾಕಾರವಾದಿಗಳೇ ಆಗ್ಲಿ ಅಥವಾ ಈ ವಿಜ್ಞಾನಿಗಳೇ ಆಗ್ಲಿ ಅವ್ರು ಏನ್ ಹೇಳ್ತಾರೆ? ಇದು ಆಕಸ್ಮಿಕವಾಗಿ ಆಯ್ತು ಅಂತ ಹೇಳ್ತಾರೆ ಅಲ್ವಾ? ಅಥವಾ ಈ ರಾಕ್ಷಸಿ ಮನೋಭಾವ ಇರೋರು, ನಾವು ದೈವಾಸುರ ಸಂಪದ ವಿಭಾಗ ಯೋಗದಲ್ಲಿ ನಾವು ನೋಡಿದ್ವಿ ಅಲ್ವಾ? ಅವ್ರು ಏನ್ ಹೇಳ್ತಾರೆ? ಇದು ಆಕಸ್ಮಿಕ ಈ ಸೃಷ್ಟಿ ಆಗಿರೋದು ಅಂತ ಹೇಳಿದ್ರು. ಇದರ ಹಿಂದೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತ ಹೇಳ್ಬಿಟ್ಟು, ಇಲ್ಲ, ಆಕಸ್ಮಿಕವಾಗಿ ಇದು ಸೃಷ್ಟಿ ಆಗ್ಬಿಟ್ಟಿದೆ ಈ ಒಂದು ಭೌತಿಕ ಪ್ರಪಂಚ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಒಂದು ಚಿಕ್ಕ ವಸ್ತುವು ಸಹ ತಾನಾಗ್ತಾನೆ
ಅದು ಕಾಣಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಐನ್ಸ್ಟೀನ್ ಎಕ್ಸಾಂಪಲ್ ಅನ್ನ ನಾವು ನೋಡಿದ್ವಿ ಅಲ್ವಾ. ಐನ್ಸ್ಟೀನು ಅವರ ಗೆಳೆಯರು ಮನೆಗೆ ಬಂದಾಗ ಅವನ ಟೇಬಲ್ ಮೇಲೆ ಇರುವಂತಹ ಒಂದು ಭೂಮಿಯ ಮಾದರಿಯನ್ನ ನೋಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಸುಂದರವಾಗಿದೆ, ಎಲ್ಲಿಂದ ಬಂತು ಅಂದ್ರೆ ಐನ್ಸ್ಟೀನ್ ಏನ್ ಹೇಳ್ತಾರೆ, ಆ ಭೂಮಿಯ ಮಾದರಿ ಹೇಗೆ ಬಂತು ಅಂತಂದ್ರೆ ಅಂದಿದ್ದಕ್ಕೆ ಐನ್ಸ್ಟೀನ್ ಏನು ಉತ್ತರ ಆಟೋಮೆಟಿಕ್ ಅದಾಗೆ ಅದು ತಾನಾಗ್ತಾನೆ ನನಗೆ ಗೊತ್ತಿಲ್ಲ, ರಾತ್ರಿ ಮಲ್ಕೊಂಡಾಗಿರ್ಲಿಲ್ಲ, ಬೆಳಗ್ಗೆ ಎದ್ದು ನೋಡಿದ ತಕ್ಷಣನೇ ಇದು ನನ್ನ ಟೇಬಲ್ ಮೇಲೆ ಇತ್ತು ಅಂತ ಹೇಳ್ತಾರೆ. ಅವಾಗ ಅವರು ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ, ನಗಾಡ್ತಾರೆ ಅಲ್ವಾ, ನಿನ್ಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದೆಯಾ ಐನ್ಸ್ಟೀನ್, ಏನಾಯ್ತು ನಿನಗೆ ಅಂತ ಅಲ್ವಾ. ಸೊ ಅದಕ್ಕೆ ಐನ್ಸ್ಟೀನ್ ಏನು ಉತ್ತರವನ್ನ ಕೊಡ್ತಾನೆ, ಒಂದು ಚಿಕ್ಕ ವಸ್ತುವೇ ತಾನಾಗ್ತಾನೆ ಬಂದಿದೆ ಅಂದ್ರೆ ನೀವು ನಂಬ್ತಾ ಇಲ್ಲ, ನಿನ್ನೆ ನೀವೇನು ವಾದ ಮಾಡಿದ್ರಿ, ಈ ಒಂದು ಸೃಷ್ಟಿ ತಾನಾಗ್ತಾನೆ ಆಗಿದೆ, ಇಷ್ಟು ಅದ್ಭುತವಾದಂತಹ ಸೂರ್ಯ, ಚಂದ್ರ, ನಕ್ಷತ್ರ, ಸಮುದ್ರ, ಪರ್ವತಗಳು ಅಲ್ವಾ, ಇಂತಹ ಒಂದು ಸುಂದರವಾಗಿರುವಂತಹ ಪ್ರಪಂಚ ತಾನಾಗ್ತಾನೆ ಸೃಷ್ಟಿಯಾಯ್ತು ಅಂತ ನೀವು ಆಕಸ್ಮಿಕವಾಗಿ ಸೃಷ್ಟಿಯಾಯ್ತು ಅಂತ ವಾದ ಮಾಡಿದ್ರಿ, ಒಂದು ಚಿಕ್ಕ ವಸ್ತುವನ್ನೇ ನೀವು ಇವಾಗ ನಂಬ್ತಾ ಇಲ್ಲ, ಅದು ತಾನಾಗ್ತಾನೆ ಬಂದಿದೆ ಅಂತಂದಾಗ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಹೌದು ಒಂದು ಚಿಕ್ಕ ವಸ್ತುವನ್ನೇ ನಾವು ಇವಾಗ ಒಪ್ಕೋತಾ ಇಲ್ಲ, ಆಕಸ್ಮಿಕವಾಗಿ ಬಂದಿದೆ ಅಂದ್ರೆ ಈ ಒಂದು ಅದ್ಭುತವಾದ ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ, ಸೃಷ್ಟಿ ಇದೆ ಅಂದ್ರೆ ಅಲ್ಲಿ ಸೃಷ್ಟಿಕರ್ತ ಇರ್ಬೇಕು, ಅಲ್ಲೊಂದು ಶಕ್ತಿ ಕಾಣಿಸ್ತಾ ಇದೆ ಅಂತಂದ್ರೆ ಅದರಿಂದ ಯಾರಿರ್ಬೇಕು, ಒಬ್ಬ ಶಕ್ತಿಮಾನ್ ಇರ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಐನ್ಸ್ಟೀನ್ ಅರ್ಥ ಮಾಡಿಸ್ತಾರೆ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಗಜೇಂದ್ರ ಅವರು ಹೇಳ್ತಾ ಇರೋದು ಅಲ್ವಾ, ಎಲ್ಲದರ ಹಿಂದೆ ಅಲ್ಲಿ ಭಗವಂತನ ಒಂದು ಕೈವಾಡ ಅನ್ನೋದು ಇದೆ ಅಲ್ವಾ. ಇವಾಗ ಒಂದು ಚಿಕ್ಕ ಮಗುಗೆ ಏನ್ ಅನ್ಸುತ್ತೆ, ಒಂದು ಆಟೋಮೆಟಿಕ್ ಡೋರ್ ಅನ್ನ ನೋಡಿದಾಗ ಓ ಸೊ ಇದು ತಾನಾಗ್ತಾನೆ ಓಪನ್ ಆಗ್ತಾ ಇದೆ, ಕ್ಲೋಸ್ ಆಗ್ತಿದೆ ಅಂತ ಅನ್ಕೊಳುತ್ತೆ ಚಿಕ್ಕ ಮಗು ಅಲ್ವಾ. ಆದ್ರೆ ಅದು ಬುದ್ಧಿ ಇರೋರಿಗೆ ಗೊತ್ತಿದೆ, ಅದೆಲ್ಲನೂ ಮೊದ್ಲೇ ಪ್ರೋಗ್ರಾಮ್ ಆಗಿದೆ ಅಲ್ವಾ. ಪ್ರೋಗ್ರಾಮ್ ಆಗಿರೋದ್ರಿಂದ ಸೊ ಪ್ರೋಗ್ರಾಮ್ ಆಗಿರೋದ್ರಿಂದ ಇದು ಆಟೋಮೆಟಿಕ್ ಆಗಿ ಓಪನ್ ಕ್ಲೋಸು ಆಗ್ತಾ ಇದೆ ಅಲ್ವಾ. ಇವಾಗ ಏನಾದ್ರೂ ವಿಮಾನ ಏನಾದ್ರೂ ಹಾರಾಡ್ತಾ ಇರೋದನ್ನ, ಆಕಾಶದಲ್ಲಿ ಹಾರಾಡ್ತಾ ಇರೋದನ್ನ ಮಗು ನೋಡಿದ್ರೆ ಏನ್ ಅನ್ಕೊಳ್ಳುತ್ತೆ, ಓ ಈ ವಿಮಾನ ತಾನಾಗ್ತಾನೆ ಅಲ್ಲಿ ಹಾರಾಡ್ತಾ ಇದೆ ಅಂತ ಅದು ಯೋಚನೆ ಮಾಡುತ್ತೆ ಅಲ್ವಾ. ಮಗುಗೇನು ಗೊತ್ತಾಗೋದಿಲ್ಲ, ತಿಳುವಳಿಕೆ ಇಲ್ಲ. ಆದ್ರೆ ಬುದ್ಧಿ ಇರೋರು, ತಿಳುವಳಿಕೆ ಇರೋರಿಗೆ ಏನ್ ಗೊತ್ತಿದೆ, ಅಲ್ಲಿ ಒಬ್ಬ ಪೈಲಟ್ ಇದ್ದಾನೆ, ಓಕೆ, ಅವನ ಒಂದು ನಿರ್ದೇಶನದಲ್ಲೇ ಈ ಒಂದು ವಿಮಾನ ಹಾರಾಡ್ತಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗತ್ತೆ ಅಲ್ವಾ. ಸೊ ಇವಾಗ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಈ ವಿಷಯವನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಅಂತ ನೋಡೋಣಂತೆ. ಸೊ ಎಲ್ಲದಕ್ಕೂ ಸಹ ಭಗವಂತನೇ ಮೂಲ ಕಾರಣ, ಅವನೇ ಪರಮ ವೇದಿಕೆ ಅಂತ ಹೇಳ್ತಾನೆ, ಎಲ್ಲವನ್ನ ಸಮಸ್ತವನ್ನ ಉತ್ಪಾದಿಸುವ ದ್ರವ್ಯವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಸಹ ಅವನಿಂದನೇ ಹೊರಸೂಸ್ತಾ ಇರೋದು ಅಲ್ವಾ. ಸೊ ಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಅಲ್ವಾ. ಸೊ ಎಲ್ಲವೂ ಸಹ ಅಂದ್ರೆ ಈ ಆಧ್ಯಾತ್ಮಿಕವಾದದ್ದೇ ಆಗ್ಲಿ, ಭೌತಿಕವಾದದ್ದೇ ಆಗ್ಲಿ, ಎಲ್ಲವೂ ಸಹ ನನ್ನಿಂದನೇ ಹೊರಸೂಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಭಗವಂತ ಅವರು 8ನೇ ಶ್ಲೋಕ 10ನೇ ಅಧ್ಯಾಯದಲ್ಲಿ ಅವರು ಹೇಳಿದ್ರು. ಅವನು ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದ್ದಾನೆ ಮತ್ತು ಏಕೈಕ ಕಾರಣವಾಗಿದ್ದಾನೆ ಅಲ್ವಾ. ಅವನೊಬ್ನೇ ಕಾರಣ ಈ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ. ನಮಗೆ ನೋಡಿದ್ರೆ ಇವಾಗ ಸೂರ್ಯನನ್ನ ನೋಡಿದ್ರೆ, ಈಗ ಮರಗಳೆಲ್ಲ ಬೆಳೀತಾ ಇರೋದನ್ನೆಲ್ಲ ನೋಡಿದ್ರೆ, ಓ ಆ ಸೂರ್ಯನ ಬೆಳಕಿನಿಂದ ಇದೆಲ್ಲ ನಡೀತಾ ಇದೆ, ಇದೆಲ್ಲ ಬೆಳೀತಾ ಇದೆ ಅಂತ ಅನ್ಕೋತೀವಿ ಅಲ್ವಾ. ಆದ್ರೆ ಆ ಸೂರ್ಯನನ್ನ ಸೃಷ್ಟಿ ಮಾಡಿರೋರು ಯಾರು, ಭಗವಂತ ಅಲ್ವಾ. ಸೊ ಭಗವಂತನ ಆಜ್ಞೆ ಇಲ್ದಲೇ ಇದ್ರೆ ಸೂರ್ಯ ಅವರು ಉದಯಿಸೋದು ಇಲ್ಲ, ಮುಳುಗೋದು ಇಲ್ಲ ಅಲ್ವಾ. ಅವನು ಏಕೈಕ ಕಾರಣನಾಗಿದ್ದಾನೆ, ಆದರೂ ಅವನು ಕಾರ್ಯ ಕಾರಣಗಳಿಂದ ವಿಭಿನ್ನನಾಗಿದ್ದಾನೆ ಅಲ್ವಾ. ಅವನು ಈ ಕಾರ್ಯವನ್ನ, ಯಾವುದೇ ಒಂದು ಕಾರ್ಯವನ್ನ ಅವರು ತಮಗೋಸ್ಕರ ಮಾಡೋದು ಬೇಕಾಗಿಲ್ಲ ಅಲ್ವಾ. ಸೊ ಅವ್ರು ಇದನ್ನೆಲ್ಲವನ್ನ ಮಾಡ್ತಾ ಇರೋದು ನಾವು ಇಚ್ಛೆ ಪಟ್ವಿ, ನಾವೇನಂತ ಇಚ್ಛೆ ಪಟ್ವಿ, ನಾವು ಒಡೆಯರಾಗ್ಬೇಕು ಅಂತ ಇಚ್ಛೆ ಪಟ್ವಿ ಅಲ್ವಾ. ನಾವು ಕೃಷ್ಣನ ತರನೇ ಆಗ್ಬೇಕು, ಸೊ ನಾವು ಸಹ ಎಲ್ಲವನ್ನ ನಿಯಂತ್ರಿಸಬೇಕು, ಈಶ್ವರರಾಗ್ಬೇಕು ಅಂತ ನಾವು ಇಚ್ಛೆ ಪಟ್ವಿ ಅಲ್ವಾ. ಅದಕ್ಕೋಸ್ಕರ ಅವರು ಈ ಎಲ್ಲ ಐಹಿಕ ವಿಶ್ವವನ್ನ ನಮ್ಗೆ ಸೃಷ್ಟಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಸಮಸ್ತದಲ್ಲಿಯೂ ಸ್ವಯಂ ಪೂರ್ಣನಾಗಿರುವ ದೇವೋತ್ತಮ ಪರಮಪುರುಷನಿಗೆ ನಾನು ಶರಣಾಗತನಾಗುತ್ತೇನೆ ಅಲ್ವಾ. ಭಗವಂತ ಯಾವಾಗ್ಲೂ ಅವರು ಪರಿಪೂರ್ಣರಾಗಿದ್ದಾರೆ ಅಲ್ವಾ. ಸೊ ಅವ್ರಿಗೆ ಯಾವ್ದೂ ಬೇಕಾಗಿಲ್ಲ. ಅವ್ರಿಗೆ ಇವಾಗ ನಮ್ಗೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂತಂದ್ರೆ ನನ್ಗೆ ಏನೋ ಬೇಕು, ಅದಕ್ಕೋಸ್ಕರ ನಾನು ಒಂದು ಕೆಲಸವನ್ನ ಮಾಡ್ತೀನಿ. ಹಣ ಬೇಕು ಅಥವಾ ಸಂತೋಷ ಬೇಕು ಅಥವಾ ಇನ್ನೇನೋ ಹೆಸರು ಬೇಕು, ಅದಕ್ಕೋಸ್ಕರ ಮಾಡ್ತೀನಿ ಅಲ್ವಾ. ಸೊ ನನ್ಗೆ ಅದು ಬಂದಾಗ ನನಗೆ ಪರಿಪೂರ್ಣತೆ ಅನ್ಸುತ್ತೆ. ಆದ್ರೆ ಭಗವಂತ ಹಾಗಲ್ಲ, ಅವರು ಸ್ವಯಂ ಪರಿಪೂರ್ಣ, ಅವರು ಆತ್ಮಾರಾಮ, ಅವ್ರು ಏನನ್ನೂ ಮಾಡೋದ್ ಬೇಕಾಗಿಲ್ಲ ಅವರು ಸಂತೋಷವಾಗಿರ್ಲಿಕ್ಕೆ ಅಲ್ವಾ. ಸೊ ಅದನ್ನ ಇಲ್ಲಿ ಗಜೇಂದ್ರ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ಅಂತಹ ದೇವೋತ್ತಮ ಪರಮಪುರುಷನಿಗೆ ನಾನು ಶರಣಾಗತನಾಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಶರಣಾಗತಿ ಅನ್ನೋದು ತುಂಬಾ ಮುಖ್ಯ. ಸೊ ನಾವು ಭಗವಂತನಿಗೆ ಶರಣಾಗತರಾದ್ರೆ ಅಷ್ಟೇನೆ ಆ ಭಗವಂತನ ಕೃಪಾ ಕಟಾಕ್ಷ ನಮ್ಗೆ ಸಿಗುತ್ತೆ. ಭಗವಂತ ಏನ್ ಹೇಳಿದ್ರು, ಮಾಮೇಕಂ ಶರಣಂ ವ್ರಜ ಅಲ್ವಾ, ನನಗೂ ಮಾತ್ರನೇ ನೀವು ಶರಣಾಗಿ, ಆಗ ನಾನೇನ್ ಮಾಡ್ತೀನಿ, ನಿಮ್ಮ ಎಲ್ಲ ಪಾಪಗಳನ್ನು ಸಹ ನಾನು ಹೋಗಲಾಡಿಸಿ ನಿಮ್ಗೆ ನಾನು
ನನ್ನ ಬಳಿಗೆ ಬರೋ ತರ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು ಅಲ್ವಾ. ಮೋಕ್ಷ ಇಷ್ಯಾಮಿ ಮಾ ಶುಚಃ, ಮೋಕ್ಷ ನನ್ನ ಒಂದು ಧಾಮಕ್ಕೆ ನೀವು ಬರ್ತೀರಾ ಅಂತ ಹೇಳಿದ್ರು. ಸೊ ಇವಾಗ ಹರೇ ಕೃಷ್ಣ, ಗಜೇಂದ್ರನು ಸಹ ಇವಾಗ ಅದನ್ನೇ ಹೇಳ್ತಾ ಇದ್ದಾನೆ, ನಾನು ಶರಣಾಗುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ, ನಾನು ಶರಣಾಗತನಾಗುತ್ತೇನೆ ಅಂತ. ಹರೇ ಕೃಷ್ಣ. ಮಹಾಭಾರತ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ಅವರಿಗೆ ಜಯವಾಗ್ಲಿ. ಯಾರಾದ್ರೂ ಓದಿ ಭಾವಾರ್ಥವನ್ನ, ಯಾರು ಓದಿಲ್ವೋ ಅವ್ರು ಓದಿ. ಓದ್ಲಾ ಮಾತಾಜಿ? ಉಮಾದೇವಿ ಓದಿ ಮಾತಾಜಿ. ಭಾವಾರ್ಥ. ಭಗವದ್ಗೀತೆಯಲ್ಲಿ 9.4 ಭಗವಂತನು ಹೀಗೆ ಹೇಳುತ್ತಾನೆ, ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ. ನಾನೇ ದೇವೋತ್ತಮ ಪರಮಪುರುಷ, ಆದರೆ ಮಣ್ಣಿನ ಮಡಿಕೆಯ ನೆಲದ ಮೇಲೆ ಆಧರಿಸಿ ನಿಂತಿರುವಂತೆ ಪ್ರತಿಯೊಂದು ನನ್ನ ಶಕ್ತಿಯನ್ನು ಅವಲಂಬಿಸಿ ನಿಂತಿದೆ. ಮಣ್ಣಿನ ಮಡಿಕೆಯು ನಿಂತಿರುವ ಸ್ಥಳವು ಮಣ್ಣೆ, ಅಲ್ಲದೆ ಮಣ್ಣಿನಿಂದ ಉತ್ಪನ್ನವಾದ ಕುಂಬಾರನಿಂದ ನಿರ್ಮಿತವಾದದ್ದು ಈ ಮಣ್ಣಿನ ಮಡಿಕೆಯನ್ನು ಮಾಡಿದ ಕುಲಾಲ ಚಕ್ರವು ಮಣ್ಣಿನ ವಿಸ್ತೃತ ರೂಪವೇ. ಮಡಿಕೆಯನ್ನು ಮಾಡಲು ಉಪಯೋಗಿಸಿದ ವಸ್ತುಗಳು ಮಣ್ಣೆ ಆಗಿವೆ. ಶ್ರುತಿ ಮಂತ್ರದಲ್ಲಿ ದೃಢಪಡಿಸಿರುವಂತೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ವಿಶಂತಿ. ಪ್ರತಿಯೊಂದರ ಮೂಲ ಕಾರಣನು ಈ ದೇವೋತ್ತಮ ಪರಮಪುರುಷ. ಪ್ರಳಯದ ಅನಂತರ ಎಲ್ಲವೂ ಅವನಲ್ಲಿ ಪ್ರವೇಶ ಮಾಡುತ್ತದೆ. ಪ್ರಕೃತಿಂ ಯಾಂತಿ ಮಾಮಿಕಂ. ಹೀಗೆ ಪ್ರಭುವಾದ ದೇವೋತ್ತಮ ಪರಮಪುರುಷ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣನು ಪ್ರತಿಯೊಂದರ ಮೂಲ ಕಾರಣನಾಗಿದ್ದಾನೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ. ಗೋವಿಂದನೆಂದು ಹೆಸರಾದ ಕೃಷ್ಣನು ಪರಮ ನೇಮಕನಾಗಿದ್ದಾನೆ. ಅವನು ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ದೇಹವನ್ನು ಹೊಂದಿದ್ದಾನೆ. ಅವನೇ ಎಲ್ಲದರ ಮೂಲ, ಅವನಿಗೆ ಬೇರೆ ಮೂಲವಿಲ್ಲ, ಏಕೆಂದರೆ ಅವನೇ ಸಕಲ ಕಾರಣಗಳ ಪ್ರಧಾನ ಕಾರಣನಾಗಿದ್ದಾನೆ. ಬ್ರಹ್ಮ ಸಂಹಿತೆ 5.1 ಭಗವಂತನೇ ಎಲ್ಲದರ ಕಾರಣ, ಆದರೆ ಅವನಿಗೆ ಯಾವ ಕಾರಣವೂ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷವಸ್ಥಿತಃ. ಅವನು ಪ್ರತಿಯೊಂದು ಆಗಿದ್ದರೂ ಅವನ ವ್ಯಕ್ತಿತ್ವವು ಬ್ರಹ್ಮಾಂಡದ ಪ್ರಕಟ ರೂಪಕ್ಕಿಂತ ವಿಭಿನ್ನವಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೋಡಿ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಅವನೇ ಸಕಲ ಕಾರಣಗಳ ಪ್ರಧಾನ ಕಾರಣ ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿ ನಮ್ಗೆ ಎಷ್ಟೆಲ್ಲ ಕಷ್ಟಗಳು ಬರ್ತಿದೆ ಅಲ್ವಾ. ಸೊ ಅದಕ್ಕೆ ಕಾರಣ ಭಗವಂತನ ನಮ್ಮ ಕರ್ಮಗಳು ಮಾತಾಜಿ. ಅಂದ್ರೆ ಏನ್ ಅರ್ಥ? ಮತ್ತೆ ಇಲ್ಲಿ ಏನ್ ಅವರು ನಮ್ಗೆ ತಪ್ಪು ಹೇಳ್ತಾ ಇದ್ದಾರ? ಸಕಲ ಕಾರಣಗಳಿಗೆ ಕಾರಣ ಅಂತಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ಈಗಲ್ಲ ಇಲ್ಲಿ ನಾವು? ಇವಾಗ ನಮ್ಗೆ ಏನಾದ್ರೂ ಕಷ್ಟ ಬಂದ್ರೆ ನಾವೇನ್ ಮಾಡ್ತೀವಿ? ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಏನ್ ಹೇಳ್ತೀವಿ? ಕಷ್ಟ ಪರಿಹಾರ ಮಾಡು, ಕಷ್ಟದಿಂದ ಪಾರ್ ಮಾಡು ದೇವ್ರೆ ಅಂತ ಕೇಳ್ಕೊಂತೀವಿ. ಹರಿ ಬೋಲ್ ಮಾತಾಜಿ. ಸೊ ನಾನಾದ್ರೆ ಹೋಗಿ ಏನ್ ಕೇಳ್ಕೊಡ್ತೀನಿ, ಯಾಕೆ ಭಗವಂತ ಇಂಥ ಕಷ್ಟ ಕೊಟ್ಟೆ ನನಗೆ ಅಂತ ಅಲ್ವಾ. ಸೊ ಇವಾಗ ಅಂದ್ರೆ ನಾವೇನ್ ನಮ್ಮ ಮನಸ್ಸಲ್ಲಿ ಯಾವ ತರ ಇದೆ ಅಂತಂದ್ರೆ ಭಗವಂತನೇ ನಮ್ಗೆ ಕಷ್ಟ ಕೊಟ್ಟಿರೋದು. ಸೊ ನನ್ನ ಕಷ್ಟಗಳಿಗೆ ಯಾರು ಕಾರಣ ಅಂತ ಯಾರ ಮೇಲೆ ನಾವು ಹೊರಿಸ್ತೀವಿ, ಆ ಒಂದು ಕಷ್ಟದ ಕಾರಣ ಹೊಣೆಯನ್ನ ನಾವು ಭಗವಂತನಿಗೆ ನಾವು ಹೊರಿಸ್ತೀವಿ ಅಲ್ವಾ. ಸೊ ಯಾಕಿಂತ ಕಷ್ಟ ನನಗೆ ಕೊಟ್ಟೆ ಭಗವಂತ ಅಂತ ಹೇಳ್ಬಿಟ್ಟು ಅಲ್ವಾ. ಹೌದು, ಭಗವಂತನ ಇವಾಗ ಸ್ಯಾಂಕ್ಷನ್ ಮಾಡೋದು ಅವ್ರೇನೆ ಅಲ್ವಾ. ಸೊ ಏನು ತೇನವಿನ ತೃಣಮಪಿ ನ ಚಲತಿ. ಭಗವಂತನ ಒಂದು ಆಜ್ಞೆ ಇಲ್ದಲೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋದಿಲ್ಲ ಅಲ್ವಾ. ಆದ್ರೆ ಭಗವಂತ ನಮ್ಗೆ ಕೊಟ್ಟಿರುವಂತಹ ಚಿಕ್ಕ ಸ್ವತಂತ್ರಕ್ಕೆ ಅವ್ರು ಯಾವತ್ತೂ ಅಡ್ಡಿ ಬರೋದಿಲ್ಲ. ಅಲ್ಲಿ ಅವರು ನಮ್ಗೆ ಅವರ ಇಚ್ಛಾನುಸಾರ ನಾವು ಅಂದ್ರೆ ಆಸೆ ಪಡ್ಲಿ ಅಂತ ಹೇಳ್ಬಿಟ್ಟು ಅವ್ರು ಬಯಸೋದಿಲ್ಲ ಅಲ್ವಾ. ಆ ಒಂದು ಚಿಕ್ಕ ಸ್ವತಂತ್ರವನ್ನ ಅವ್ರು ಯಾವತ್ತೂ ಕಸ್ಕೊಳೋದಿಲ್ಲ. ಇವಾಗ ನಾನು ಏನೇ ಆದ್ರೂ ಒಂದು ಇಚ್ಛೆ ಪಟ್ರೆ ಅದು ನನ್ನ ಸ್ವ ಒಂದು ಯೋಚನಾ ಶಕ್ತಿಯಿಂದ ಅದು ಆ ಒಂದು ಇಚ್ಛೆ ಅನ್ನೋದು ಬಂದಿರುತ್ತೆ ಅಲ್ವಾ. ಭಗವಂತನ ಕೈವಾಡ ಅದರಲ್ಲಿ ಇರೋದಿಲ್ಲ. ಆ ಒಂದು ಚಿಕ್ಕ ಸ್ವತಂತ್ರವನ್ನ ಅವ್ರು ಯಾವತ್ತೂ ಕಿತ್ಕೊಳೋದಿಲ್ಲ. ಆದ್ರೆ ನಾನು ಏನಾದ್ರೂ ಒಂದು ಇಚ್ಛೆ ಪಟ್ರೆ ಅದು ನೆರವೇರ್ಬೇಕು ಅಥವಾ ನೆರವೇರಬಾರ್ದು ಅನ್ನೋದು ಯಾರ ಒಂದು ಕೈಯಲ್ಲಿದೆ? ಯಾರ ಕೈಯಲ್ಲಿದೆ? ಭಗವಂತನ ಕೈ. ಅದು ಭಗವಂತನ ಕೈಲಿರೋದು. ಅದಕ್ಕೇನೆ ಎಲ್ಲದರ ಕಾರಣ ಅವನೇ ಅಂತ ಹೇಳ್ಬಿಟ್ಟು ಹೇಳೋದು. ಇವಾಗ ನಾನು ಇಚ್ಛೆ ಪಟ್ಟೆ ಅದನ್ನ ನಡಿಬೇಕು ಅಂತಂದ್ರೆ ಅದು ನನಗೆ ಅರ್ಹತೆ ಇದ್ರೆ, ಅದು ಯೋಗ್ಯತೆ ಇದ್ರೆ ಭಗವಂತ ಅದನ್ನ ನೆರವೇರಿಸ್ತಾನೆ. ಭಗವಂತನ ಇಚ್ಛೆ ಇಲ್ದಲೆ ಪ್ರಕೃತಿ ಅದನ್ನ ನಮ್ಗೆ
ಏನು ಕೈಗೂಡೋ ತರ ಅದು ಮಾಡೋದಿಲ್ಲ ಪ್ರಕೃತಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೆ ಎಲ್ಲದರ ಕಾರಣ, ಸಕಲ ಕಾರಣಗಳಿಗೆ ಕಾರಣ ಅಂತಂದ್ರೆ ಏನರ್ಥ? ಹೌದು, ಹಾಗಾದ್ರೆ ನಮ್ಮ ಕಷ್ಟಕ್ಕೂ ಅವರೇ ಕಾರಣನಾ ಅಂತಂತಂದ್ರೆ ಇಲ್ಲ. ಓಕೆ, ಅದನ್ನ ನಾವು ಇಲ್ಲಿ ನನ್ನ ಕಷ್ಟಕ್ಕೂ ಭಗವಂತನೇ ಕಾರಣ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳೋ ಹಾಗಿಲ್ಲ. ಯಾಕಂದ್ರೆ ಅದನ್ನ ನಾವು ಇಚ್ಛೆ ಪಟ್ಟಿದ್ದು ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಅರ್ಥ ಮಾಡಿಸ್ತಾ ಇದ್ರೆ, ಭಗವದ್ಗೀತೆಯಲ್ಲಿ 9.4 ಭಗವಂತ ಹೇಳ್ತಾ ಇದ್ದಾರೆ, ಮಯಾ ತತಂ ಇದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ. ನಾನೇ ದೇವೋತ್ತಮ ಪರಮಪುರುಷ, ಆದರೆ ಮಣ್ಣಿನ ಮಡಿಕೆಯು ನೆಲದ ಮೇಲೆ ಆಧರಿಸಿ ನಿಂತಿರುವಂತೆ ಪ್ರತಿಯೊಂದು ನನ್ನ ಶಕ್ತಿಯನ್ನ ಅವಲಂಬಿಸಿ ನಿಂತಿದೆ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ. ಸೊ ನಾವು ನೋಡಿದ್ರೆ ಏನ್ ಅನ್ಸುತ್ತೆ? ಸೊ ಎಲ್ಲವೂ ತಾನಾಗ್ತಾನೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಕುಂಬಾರ ಅವನು ಇವಾಗ ಎಷ್ಟೊಂದು ಮಡಿಕೆಗಳನ್ನ, ಎಷ್ಟೊಂದು ವಸ್ತುಗಳನ್ನ ಮಾಡಿ ಅವನು ಇವಾಗ ನೆಲದ ಮೇಲೆ ಇಟ್ಟಿರ್ತಾನೆ ಅಲ್ವಾ. ಕುಂಬಾರ ಏನ್ ಮಾಡ್ತಾನೆ? ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಹೋಗಿರ್ತಾನೆ. ಇವಾಗ ಯಾರಾದ್ರೂ ಒಬ್ರು ಬೇರೆಯವರು ಬಂದು ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ? ಓ, ಇದೆಲ್ಲವೂ ಸಹ ತಾನಾಗ್ತಾನೆ ತಯಾರಾಗ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ಅನ್ಕೋತಾರೆ. ಓಕೆ, ಅವ್ರು ಅನ್ಕೊಂತಾ ಇರೋದು ಸರಿ ಇದೆಯಾ? ನಾಸ್ತಿಕವಾದಿ ಹಾಗೆ ಅನ್ಕೋತಾ ಇರೋದು ಅಲ್ವಾ. ಇವಾಗ ಅಲ್ಲಿ ಆ ವಸ್ತುಗಳನ್ನೆಲ್ಲ, ಆ ಮಣ್ಣಿನಿಂದ ಮಾಡಿರುವಂತ ವಸ್ತುಗಳನ್ನೆಲ್ಲ ಯಾರು ಮಾಡಿ ಹೋಗಿದ್ದಲ್ಲಿ? ಕುಂಬಾರ. ಆದ್ರೆ ಅಲ್ಲಿ ಕುಂಬಾರ ಇವಾಗ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವರು ಆ ವ್ಯಕ್ತಿ ಬಂದಾಗ ಏನ್ ಅನ್ಕೊಂಡ್ರು? ಇದೆಲ್ಲವೂ ತಾನಾಗ್ತಾನೆ ಆಗಿದೆ ಅಂತ ಅಲ್ವಾ. ಸೊ ಆ ಜ್ಞಾನ ಸರಿ ಇದೆಯಾ? ಆತರ ನಾವ್ ಅನ್ಕೊಂಡ್ರೆ ತಪ್ಪು. ನಾಸ್ತಿಕವಾದಿಗಳು ಹಾಗೆ ಅವರು ಯೋಚನೆ ಮಾಡೋದು ಅಲ್ವಾ. ಇವೆಲ್ಲವೂ ಸಹ ತಾನಾಗ್ತಾನೆ ಅಂದ್ರೆ ಈ ಸೃಷ್ಟಿ ಎಲ್ಲವೂ ಸಹ ತಾನಾಗ್ತಾನೆ ನಡೀತಾ ಇದೆ. ಇದ್ರ ಹಿಂದೆ ಈ ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಒಂದು ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಅರ್ಥ ಮಾಡ್ಕೊಳೋದಿಲ್ಲ. ಸೊ ಇಲ್ಲಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನನ್ನ ಶಕ್ತಿಯನ್ನೇ ಎಲ್ಲವೂ ಅವಲಂಬಿಸಿದೆ ಅಲ್ವಾ. ಇವಾಗ ನಾವು ನೋಡ್ತಾ ಇದೀವಿ ಎಲ್ಲ ಪ್ಲಾನೆಟರಿ ಸಿಸ್ಟಮ್ಸ್ ಎಲ್ಲವೂ ಸಹ ಎಷ್ಟು ಚೆನ್ನಾಗಿ ತಮ್ಮ ಪಥದಲ್ಲಿ ತಿರುಗ್ತಾ ಇದೆ ಅಲ್ವಾ. ಭಗವಂತ ಏನಾದ್ರೂ ಹೋಗ್ಬಿಟ್ಟು ಅವರೇನೆ ಹಿಂಗೆಲ್ಲವನ್ನ ಅವನು ಓಡಿಸ್ತಾ ಇದ್ದಾರಾ? ಅಥವಾ ಈ ಒಂದು ಭೂಮಿಯನ್ನ ಅವರು ಅಟ್ಲಾಸ್ ಅಲ್ಲಿ ಆ ವ್ಯಕ್ತಿ ಇಟ್ಕೊಂಡು ನಿಂತ್ಕೊಂಡಿದಾರಲ್ಲ, ಆತರ ಏನಾದ್ರು ಇಟ್ಕೊಂಡು ನಿಂತ್ಕೊಂಡಿದಾರಾ? ಇಲ್ಲ ಅಲ್ವಾ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಭಗವಂತನಿಗೆ ಅಷ್ಟೊಂದು ಶಕ್ತಿಗಳಿದೆ ಅಲ್ವಾ. ಅವನು ಇಚ್ಛೆ ಪಡೋದ್ರಿಂದನೇ ಆ ಶಕ್ತಿಗಳೆಲ್ಲನೂ ಸಹ ತಾನಾಗ್ತಾನೆ ಅವೆಲ್ಲವೂ ಸಹ ಕಾರ್ಯವನ್ನ ನಿರ್ವಹಿಸುತ್ತೆ ಅಲ್ವಾ. ಸೊ ಭಗವಂತ ಏನನ್ನೂ ಮಾಡೋದ್ ಬೇಕಾಗಿಲ್ಲ, ಎಲ್ಲವೂ ಸ್ವಾಭಾವಿಕವಾಗಿ ನಡೆಯುತ್ತೆ ಅಲ್ವಾ. ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ಅಲ್ವಾ. ಸೊ ಅವೆಲ್ಲವೂ ಸಹ ಏನೆಲ್ಲ ಕಾರ್ಯಗಳು ನಡೀತಾ ಇದೆಯೋ ಎಲ್ಲವೂ ಸಹ ತಾವೇ ನಡೀತಾ, ಅಂದ್ರೆ ಸ್ವಾಭಾವಿಕವಾಗಿ ನಡೀತಾ ಇದೆ. ಭಗವಂತ ಸ್ವತಃ ಹೋಗಿ ಅವರೇ ಏನೋ ಮಾಡೋದ್ ಬೇಕಾಗಿಲ್ಲ. ನಾವು ಇವಾಗ ನೋಡ್ತೀವಿ ಶ್ರೀಮಂತ ವ್ಯಕ್ತಿ ಅಲ್ವಾ, ಅವನೇನಾದ್ರೂ ಸ್ವತಃ ಹೋಗಿ ಏನಾದ್ರೂ ಮಾಡ್ಬೇಕಾ? ಬಟ್ಟೆ ಒಗಿಬೇಕಾ? ಅಥವಾ ಅವನು ವ್ಯವಸಾಯ ಮಾಡ್ಬೇಕಾ? ಅಡಿಗೆ ಮನೇಲಿ ಏನಾದ್ರೂ ಕೆಲಸ ಮಾಡ್ಬೇಕಾ? ಎಲ್ಲ ಕೆಲಸಗಳು ಅಲ್ಲಿ ನಡೀತಾ ಇದೆ ಅಲ್ವಾ. ಹೇಗ್ ನಡೀತಾ ಇದೆ? ಆಳು ಕಾಳುಗಳಿಂದ ನಡೀತಾ ಇದೆ ಅಲ್ವಾ. ಅವನು ಏನನ್ನೂ ಮಾಡೋದ್ ಬೇಡ ಅಲ್ವಾ. ಇವಾಗ ಒಬ್ಬ ಆಳು ಏನ್ ಮಾಡ್ತಾನೆ? ಅಲ್ಲಿ ವ್ಯವಸಾಯ ಮಾಡ್ಬಿಟ್ಟು ಒಂದು ಗಾಡಿಯಲ್ಲಿ ಎಷ್ಟೊಂದು ಧಾನ್ಯಗಳನ್ನೆಲ್ಲ ತುಂಬಿಸ್ಕೊಂಡು ಅವನು ಬರ್ತಾನೆ. ಸೊ ಅಲ್ಲಿ ಅವನು ಜಮೀನ್ದಾರ ಕುತ್ಕೊಂಡಿರ್ತಾನೆ ಅಲ್ವಾ. ಆಳು ಬಂದಿರೋದು ಅವನಿಗೆ ಗೊತ್ತಾಗತ್ತೆ. ಅವನೇನ್ ಹೇಳ್ತಾನೆ? ಜಮೀನ್ದಾರ ಏನೂ ಮಾತಾಡೋದಿಲ್ಲ, ಅವನಿಗೆ ಗೊತ್ತಾಗತ್ತೆ ಆಳು ಬಂದಿದ ತಕ್ಷಣ ಏನರ್ಥ? ಅವನು ಇವಾಗ ಆ ಒಂದು ಜಮೀನಿನಿಂದ ಎಲ್ಲ ಕಾಳುಗಳನ್ನ ತಗೊಂಬಂದಿದ್ದಾನೆ ಅಂತ. ಅವಾಗ ಜಮೀನ್ದಾರ ಏನ್ ಮಾಡ್ತಾನೆ? ಕುತ್ಕೊಂಡಿರೋ ಜಾಗದಿಂದನೇ ಅವ್ನ ಕಣ್ಣಲ್ಲೇ ತೋರಿಸ್ತಾನೆ, ಆ ರೂಮಲ್ಲಿ ಹೋಗಿ ಹಾಕು ಅಂತ. ಅವನ್ ಏನನ್ನೋ ಮಾಡೋದ್ ಬೇಕಾಗಿಲ್ಲ ಅಲ್ವಾ. ಜಸ್ಟ್ ಒಂದು ಇಚ್ಛೆ ಅವನೊಂದು ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು, ಆ ಕೆಲಸ ಅಲ್ಲಿ ನೆರವೇರುತ್ತೆ. ಅಂದ್ರೆ ಒಬ್ಬ ಜಮೀನ್ದಾರನೇ ಕಣ್ಣಿನಿಂದ ನೋಡಿದಾಗ್ಲೇನೆ, ನೋಟದ್ ನೋಡಿನೇ ಅವನ ಒಂದು ಸೇವಕನಿಗೆ ಗೊತ್ತಾಗತ್ತೆ ಏನನ್ನ ಮಾಡ್ಬೇಕು ಅಂತ. ಈ ತರ ಇದ್ದಾಗ, ಅವನಿಗೆ ಇಷ್ಟು ಶಕ್ತಿ ಇದ್ದಾಗ ಒಬ್ಬ ಜಮೀನ್ದಾರನಿಗೆ, ಇನ್ನ ಭಗವಂತನಿಗೆ ಎಷ್ಟು ಶಕ್ತಿ ಇರ್ಬೇಕು ಅಲ್ವಾ. ಅವನು ಏನನ್ನೂ ಮಾಡೋದ್ ಬೇಕಾಗಿಲ್ಲ, ಸ್ವಾಭಾವಿಕವಾಗಿ ಅವನ ಇಚ್ಛೆಯಿಂದನೇ ಜಸ್ಟ್ ಅವನು ಯೋಚನಾ ಒಂದು ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು, ಭಗವಂತ ಆ ಕಾರ್ಯಗಳು ತಾವೇ ನಡೆಯುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಂದೂ ನನ್ನ ಶಕ್ತಿಯನ್ನ ಅವಲಂಬಿಸಿದೆ. ಹೇಗೆ ಆ ಒಂದು ಮಣ್ಣಿನ ಮಡಿಕೆ ಆ ನೆಲದ ಮೇಲೆ ಆಧರಿಸಿ ನಿಂತಿದೆ, ಅದೇ ತರನೇ ಎಲ್ಲವೂ ನನ್ನನ್ನೇ ಅವಲಂಬಿಸಿ ನಿಂತಿದೆ ಅಲ್ವಾ. ಸೊ ಇವಾಗ ಹೇಗೆ ನಮ್ಗೆ ಭಗವದ್ಗೀತೆಯಲ್ಲಿ ಹೇಗೆ ಅರ್ಥ ಮಾಡಿಸ್ತಾರೆ ಅದನ್ನ, ನಾವ್ ಇವಾಗ ಒಂದು ಮುಷ್ಟಿ ಮಣ್ಣನ್ನ ಇಟ್ಕೊಂಡ್ರೆ ನಮ್ಮ ಕೈಯಲ್ಲಿದ್ರೆ ಅದು ನಮ್ಮ ಒಂದು ಹಿಡಿತದಲ್ಲಿದೆ ಅಲ್ವಾ. ಎಲ್ಲವೂ ಆ ಮುಷ್ಟಿಯ ಆಧಾರದಲ್ಲಿ ನಿಂತಿದೆ ಅಲ್ವಾ. ಆ ಮುಷ್ಟಿ ಇವಾಗ ಸಡ್ಲಗೊಳಿಸಿದ್ರೆ ಏನಾಗುತ್ತೆ? ಎಲ್ಲನೂ ಬಿದ್ದು ಹೋಗ್ಬಿಡುತ್ತೆ ಅಲ್ವಾ. ಸೊ ಅದೇ ತರ ಎಲ್ಲವೂ ಈ ಇಡೀ ಸೃಷ್ಟಿಯು ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ, ನನ್ನ ಅಧ್ಯಕ್ಷತೆಯಲ್ಲೇನೆ ಈ ಎಲ್ಲ ಒಂದು ಸೃಷ್ಟಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾರೆ ಅಲ್ವಾ. ಇವಾಗ ಇನ್ನೇನ್ ಹೇಳ್ತಾ ಇದಾರೆ ಇಲ್ಲಿ? ಎಲ್ಲವೂ ಸಹ ಒಂದೇ ವಸ್ತುವಿನಿಂದ ಆಗಿದೆ. ಇಲ್ಲಿ ಇವಾಗ ಮಣ್ಣಿನ ಮಡಿಕೆ ನಿಂತಿರುವ ಸ್ಥಳನೂ ಮಣ್ಣೆ, ಅದು ಮಡಿಕೆನೂ ಮಣ್ಣಿನಿಂದ ಮಾಡಿರೋದು. ಮತ್ತೆ ಅದು ಇವಾಗ ಆಧಾರವಾಗಿ ನಿಂತಿರೋದನ್ನು ಸಹ ಮಣ್ಣಿನಿಂದ, ಮತ್ತೆ ಮಣ್ಣಿನಿಂದ ಉತ್ಪನ್ನವಾದ ಕುಂಬಾರನಿಂದ ನಿರ್ಮಿತವಾದದ್ದು. ಮತ್ತೆ ಈ ಮಣ್ಣಿನ ಮಡಿಕೆ
ಮಡಿಕೆಯನ್ನ ಉಪಯೋಗಿಸ್ಲಿಕ್ಕೆ ಬೇಕಾಗಿರುವಂತಹ ಒಂದು ಚಕ್ರವೂ ಸಹ ಒಂದು ಮಣ್ಣಿನ ಒಂದು ರೂಪ. ಆ ಒಂದು ಚಕ್ರ ಏನಿದೆ ಅದನ್ನು ಸಹ ಒಂದು ಮಣ್ಣಿನ ಒಂದು ವಿಸ್ಮೃತ ರೂಪ ಅಂತ ಹೇಳ್ತಿದ್ದಾರೆ. ಸೊ ಮಡಿಕೆಯನ್ನು ಮಾಡಲು ಉಪಯೋಗಿಸಿದ ಎಲ್ಲ ವಸ್ತುಗಳು ಸಹ ಮಣ್ಣೇ ಆಗಿದೆ. ಸೊ ಅಂತಂದ್ರೆ ಇವಾಗ ಆ 24 ಘಟಕಾಂಶಗಳಿಂದ ನಮ್ಗೆ ಇವಾಗ ಡಿಫ್ರೆಂಟ್ ಆಗಿರುವಂತಹ ಒಂದು 84 ಲಕ್ಷ ಜೀವರಾಶಿಗಳು ಬರ್ತಾ ಇದೆ. ಹೇಗೆ ಇವಾಗ ಕುಂಬಾರ ಅದೇ ಒಂದು ಮಣ್ಣನ್ನು ಉಪಯೋಗಿಸಿ ಅವನು ತನ್ನ ಒಂದು ಕೈಯಿನ ಕುಶಲತೆಯಿಂದ ಅವನು ಎಷ್ಟೊಂದು ರೀತಿಯ ವಸ್ತುಗಳನ್ನ, ಅವನು ಮಣ್ಣಿನ ಮಡಿಕೆಗಳನ್ನ, ವಸ್ತುಗಳನ್ನ ಅವನು ಇವಾಗ ಉತ್ಪಾದಿಸ್ತಾ ಇದ್ದಾನೆ. ಅಂತಂದ್ರೆ ಆ ಎಲ್ಲವೂ ಸಹ ಎಲ್ಲದರ ಮೂಲ ಭಗವಂತನೇ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಶ್ರುತಿ ಮಂತ್ರದಲ್ಲಿ ದೃಢಪಡಿಸುವಂತೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಯತ್ ಪ್ರಯಂತಿ ಅಭಿಸಂವಿಶಂತಿ. ಪ್ರತಿಯೊಂದರ ಮೂಲ ಕಾರಣನು ಈ ದೇವೋತ್ತಮ ಪರಮ ಪುರುಷ. ನೀವೇನನ್ನೇ ತಗೊಳ್ಳಿ, ಇವಾಗ ನಮ್ಗೆ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ನಮ್ಗೀಗ ಏನು ಬೆಳೆಗಳನ್ನ ನೋಡಿದ್ರೆ ಏನಾಗತ್ತೆ, ಸೊ ನಾವು ಭಗವದ್ಗೀತೆಯಲ್ಲೂ ಸಹ ನಾವು ಅದನ್ನ ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಮ್ಗೆ ಆಹಾರ ಬೇಕು. ಸೊ ಆಹಾರ ಹೇಗ್ ಬರ್ತಾ ಇದೆ? ಸೊ ಧನಧಾನ್ಯಗಳಿಂದ ಬರ್ತಾ ಇದೆ. ಆ ಧನಧಾನ್ಯಗಳು ಹೇಗ್ ಬರ್ತಾ ಇದೆ? ಭೂಮಿ, ಭೂಮಿಯಿಂದ, ಜಲ, ಮತ್ತೆ ಸೂರ್ಯ ಪ್ರಕಾಶ, ಮಳೆ ಅಥವಾ ಮಳೆಯಿಂದ ಅಂತ ನಾವ್ ಹೇಳ್ತೀವಿ ಅಲ್ವಾ. ಮಳೆ ಬೀಳ್ದಲ್ಲ ಇದ್ರೆ ನಮ್ಗೆ ಬೆಳೆನೇ ಬರೋದಿಲ್ಲ. ಮಳೆ ಹೇಗ್ ಬರ್ತಾ ಇದೆ? ಮೋಡ. ಮೋಡ. ಸೊ ಮೋಡ ಹೇಗಾಗ್ತಾ ಇದೆ? ಸಮುದ್ರದ ಉಪ್ಪಿನ ಸೂರ್ಯನ ಬೆಳಕು ಬಿದ್ದಾಗ ಸಮುದ್ರದ ನೀರು ಆವಿಯಾಗಿ ಅದು ಮೋಡವಾಗಿ ನೀರು ಬರ್ತಾ ಇದೆ ಅಲ್ವಾ. ಸೊ ಇವಾಗ ಸೂರ್ಯನ ಶಾಖ ಅದಕ್ಕೆ ಬೇಕೇ ಬೇಕು. ಸೊ ಸೂರ್ಯ ಹೇಗ್ ಬರ್ತಾ ಇದ್ದಾರೆ? ಸೂರ್ಯ ಆಗ್ಲಿ ಸಮುದ್ರ ಆಗ್ಲಿ ಹೇಗ್ ಬರ್ತಾ ಇದ್ದಾರೆ? ಆ ಭಗವಂತನಿಂದ ಬರ್ತಾ ಇದ್ದಾರೆ ಅಲ್ವಾ. ನೀವ್ ಏನನ್ನೇ ತಗೊಳ್ಳಿ, ಅದರ ಮೂಲವನ್ನ ಹುಡ್ಕೊಂಡು ಹೋದ್ರೆ ನಿಮ್ಗೆ ಅದು ಎಲ್ಲಿ ಕೊನೆ ಕಾಣುತ್ತೆ? ಭಗವಂತನಲ್ಲೇ ಕೊನೆ ಕಾಣುತ್ತೆ. ಇವಾಗ ಇಲ್ಲಿ ನೋಡಿದ್ರೆ ಏನ್ ಅನ್ಸುತ್ತೆ? ಸೂರ್ಯನಿಂದನೇ ಇದೆಲ್ಲ ನಡೀತಾ ಇರೋದು, ಈ ಭೂಮಿಯಲ್ಲಿ ಎಲ್ಲಾ ಒಂದು ವಸ್ತುಗಳು ಎಲ್ಲವೂ ಸೃಷ್ಟಿ ಆಗ್ತಿರೋದು, ಎಲ್ಲದಕ್ಕೂ ಕಾರಣ ಸೂರ್ಯ ಅನ್ಸುತ್ತೆ. ಆದ್ರೆ ಆ ಸೂರ್ಯನಿಗೆ ಮೂಲ ಕಾರಣ ಭಗವಂತ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಪ್ರತಿಯೊಂದರ ಮೂಲ ಕಾರಣ ದೇವೋತ್ತಮ ಪರಮ ಪುರುಷ. ಮತ್ತೆ ಪ್ರಳಯ ನಂತರ ಏನಾಗುತ್ತೆ? ಎಲ್ಲವೂ ಅವನಲ್ಲಿ ಪ್ರವೇಶ ಮಾಡುತ್ತದೆ. ಪ್ರಕೃತಿ ಯಾಂತಿ ಮಾಮಿಕಂ. ಸೊ ಇಲ್ಲಿ ಏನನ್ನ ಹೇಳ್ತಾರೆ? ಪ್ರಳಯ ಅಂದ್ರೆ ನಾವೇನನ್ನ ಅರ್ಥ ಮಾಡ್ಕೊಂಡ್ವಿ? ಎಷ್ಟರ ಪ್ರಳಯ ಇದೆ? ಎಷ್ಟರ ಪ್ರಳಯಗಳಿದೆ? ಹರೇ ಕೃಷ್ಣ. ಪ್ರಳಯ ಯಾವಾಗ ಆಗುತ್ತೆ? ಹೋಗ್ಲಿ, ಯಾವಾಗ ಆಗುತ್ತೆ ಹೇಳಿ ಪ್ರಳಯ? ಹೆಸರು ಹೇಳ್ದಲ್ಲ ಇದ್ರು ಓಕೆ, ಪರವಾಗಿಲ್ಲ. ಮಾತಾಜಿ ಬ್ರಹ್ಮನ ಒಂದ್ ದಿನದ ಕೊನೆಯಲ್ಲಿ ಮತ್ತೆ 100 ವರ್ಷದ ಕೊನೆಯಲ್ಲಿ ಮಾತಾಜಿ. ಬ್ರಹ್ಮನ ಒಂದು ದಿನದ ಕೊನೆಯಲ್ಲಿ ಪ್ರಳಯ ಆಗತ್ತೆ. ಅದಾದ್ಮೇಲೆ ಬ್ರಹ್ಮನ 100 ವರ್ಷ ಆದ್ಮೇಲೆ ಪ್ರಳಯ ಆಗತ್ತೆ. ಓಕೆ, ಅದು ಬ್ರಹ್ಮನಿಗೆ ರಿಲೇಟೆಡ್. ಇವಾಗ ನಮಗೆ ರಿಲೇಟೆಡ್ ಇರೋ ಪ್ರಳಯ ಅಂತಂದ್ರೆ ಇನ್ನ 2 ಇದೆ ಅಲ್ವಾ. ನಾವ್ ಯಾವಾಗ ಒಂದು ದೇಹವನ್ನ ತ್ಯಜಿಸ್ತೀವೋ ಆಗ ಅದು ನಮ್ಮ ಒಂದು ಪ್ರಳಯ. ಮತ್ತೆ ಅದಾದ್ಮೇಲೆ ನಾವು ಮತ್ತೆ ಕೊನೆಯಲ್ಲಿ ನಾವು ಯಾವಾಗ ನಾವು ಈ ಒಂದು ಭೌತಿಕ ಶರೀರವನ್ನ ತ್ಯಜಿಸಿ ನಾವು ಆಧ್ಯಾತ್ಮಿಕ ಶರೀರವನ್ನ ಪಡಿತೀವೋ, ಸೊ ಅದು ಇನ್ನೊಂದು ಪ್ರಳಯ. ಸೊ ಅದಂದ್ರೆ ಅದು ನಮ್ಮ ಕೊನೆಯ ಪ್ರಳಯ. ಸೊ ಆ ಕೊನೆಯ ಪ್ರಳಯ ಆದಾಗ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇಲ್ಲಿ ಆ ಬ್ರಹ್ಮನ ಒಂದು ಹಗಲು ಮುಗ್ದಿದ ತಕ್ಷಣ ಅವರು ರಾತ್ರಿ ಬಂದಾಗ ಅವರು ಪ್ರಳಯವನ್ನ ಮಾಡ್ತಾರೆ. ಅವಾಗ ಏನಾಗತ್ತೆ? ಮತ್ತೆ ಇದೆಲ್ಲನೂ ಸಹ ಈ ಸೃಷ್ಟಿಯೆಲ್ಲ ಏನಾಗತ್ತೆ ಅವಾಗ? ಎಲ್ಲ ದೇವೋತ್ತಮ ಪರಮಪುರುಷನೊಳಗೆ ಹೋಗುತ್ತೆ ಮಾತಾಜಿ. ಯಾರೊಳಗಡೆ ಹೋಗುತ್ತೆ ಮಾತಾಜಿ? ನಾರಾಯಣ. ಗರ್ಭದ ಗರ್ಭದ ಒಳಗಡೆ ಹೋಗೋದು ಅಲ್ವಾ. ಎಲ್ಲವೂ ಇವಾಗ ವ್ಯಕ್ತ ರೂಪದಲ್ಲಿದೆ, ಎಲ್ಲವೂ ಅವ್ಯಕ್ತ ರೂಪದಲ್ಲಿ ಹೋಗಿ ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿರುತ್ತೆ. ಅದಾದ್ಮೇಲೆ ಅಂದ್ರೆ ಅದು ಕೆಳಗಿನ ಲೋಕಗಳಿಗೆ ಮಾತ್ರನೇ ಇದೆಲ್ಲ ಈ ಒಂದು ಪ್ರಳಯ ಬರೋದು ಅಲ್ವಾ. ಸೊ ಆ ಒಂದು ಸ್ವರ್ಗದಿಂದ ಕೆಳಗಡೆ ಇರುವಂತಹ ಲೋಕಗಳೆಲ್ಲವೂ ಸಹ ಪ್ರಳಯಕ್ಕೆ ಒಳಗಾಗುತ್ತೆ. ಆ ಎಲ್ಲ ಜೀವರಾಶಿಗಳು ಮತ್ತೆ ಈ ಒಂದು ಪ್ರಕೃತಿ ಏನಿದೆಯೋ ಎಲ್ಲವೂ ಸಹ ಆ ಭಗವಂತ ಅಂದ್ರೆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದೊಳಗಡೆ ಅವ್ಯಕ್ತ ರೂಪದಲ್ಲಿ ಇರುತ್ತೆ ಅಲ್ವಾ. ಆಮೇಲೆ ಏನಾಗತ್ತೆ? ಮತ್ತೆ ಬ್ರಹ್ಮನ ಒಂದು ಹಗಲು ಬಂದಾಗ ಏನಾಗತ್ತೆ? ಎಲ್ಲ ಸೃಷ್ಟಿ ಆಗುತ್ತೆ. ಮತ್ತೆ ಸೃಷ್ಟಿ ಆಗತ್ತೆ ಅಲ್ವಾ. ಎಲ್ಲ ಜೀವಿಗಳಿಗೂ ಸಹ ಮತ್ತೆ ಬ್ರಹ್ಮ ಅವರು ದೇಹವನ್ನ ಕೊಡ್ತಾರೆ ಅಲ್ವಾ. ಇವಾಗ ನಮ್ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದ ಹಾಗೆ. ಸೊ ನಾವು ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದೊಳಗಡೆ ಹೋಗೋದು ರಾತ್ರಿ ಮಲ್ಕೊಂಡ್ ಹಾಗೆ. ಸೊ ಮತ್ತೆ ನಮ್ಗೆ ಇನ್ನೊಂದ್ಸತಿ ಶರೀರ ಸಿಗೋದು ನಾವು ಬೆಳಗ್ಗೆ ಎದ್ದ ಹಾಗೆ ಅಲ್ವಾ. ಇವಾಗ ನಾನು ಅವತ್ತಿನ ದಿವಸ ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ. ಅವಾಗ ಎಲ್ಲ ಕೆಲಸಗಳು ಮುಗ್ದಿರೋದಿಲ್ಲ ಅವತ್ತಿನ ದಿವಸ. ರಾತ್ರಿ ಆಗುತ್ತೆ, ನಾನು ಮಲ್ಕೊಂಡ್ಬಿಡ್ತೀನಿ. ಮತ್ತೆ ಬೆಳಗ್ಗೆ ಏನಾಗುತ್ತೆ? ನಾನು ಎದ್ದಾಗ ಏನ್ ಮಾಡ್ತೀನಿ? ಹಿಂದಿನ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಅದೇ ತರನೇ ನಾವು ಮಾಡೋದು. ಸೊ ನಮ್ಗೆ ಅಲ್ಲಿ ಬ್ರಹ್ಮನ ಪ್ರಳಯ ಆದ್ರೂ ಸಹ ಇವಾಗ ಅಲ್ಲಿ ಎಷ್ಟು ವರ್ಷಗಳು ಅಲ್ಲಿ
ನಾವಿರ್ತೀವಿ. ಆ ಬ್ರಹ್ಮನ ಹಗಲಿನಷ್ಟೇ ಅವಧಿ, ಬ್ರಹ್ಮನ ರಾತ್ರಿ ಅಲ್ವಾ. ಸೊ ಅಂದ್ರೆ 1000 ಮಹಾಯುಗಗಳು. ಸೊ ಆ 1000 ಮಹಾಯುಗಗಳು ಆದ್ಮೇಲೆ ಮತ್ತೆ ನಾವು ನಮ್ಮ ದೇಹವನ್ನ ನಾವು ಪಡ್ಕೋತೀವಿ ಅಲ್ವಾ. ನಮ್ಮ ಹಿಂದಿನ ಜನ್ಮದ ಒಂದು ಕರ್ಮಾನುಸಾರ ನಾವು ದೇಹವನ್ನ ಪಡ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಮ್ಮೆಲ್ಲ ಕಲ್ಪನೆಗಳು ಏನೆಲ್ಲ ಇರುತ್ತೋ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಸೃಷ್ಟಿಯಾಗಿದ್ದು ಭಗವಂತನಿಂದ, ಅದಾದ್ಮೇಲೆ ಪ್ರಳಯ ಸಮಯದಲ್ಲೂ ಸಹ ಅದು ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದೊಳಗಡೆ ನಾವು ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತೀವಿ. ಆಮೇಲೆ 100 ವರ್ಷ ಆದ್ಮೇಲೆ ಏನಾಗುತ್ತೆ, ಬ್ರಹ್ಮನಿಗೆ 100 ವರ್ಷ ಆದ್ಮೇಲೆ ನಮ್ಗೆ ಏನಾಗುತ್ತೆ, ಸಂಪೂರ್ಣ ಪ್ರಳಯ ಆಗ್ತದೆ. ಸಂಪೂರ್ಣ ಪ್ರಳಯ ಆದಾಗ ಎಲ್ಲರೂ ಏನಾಗುತ್ತೆ ಎಲ್ಲ ನಾಶ ಆಗ್ತದೆ. ಎಲ್ಲ ಸ್ವರ್ಗಲೋಕ ಎಲ್ಲ ನಾಶ ಆದಾಗ ಏನಾಗುತ್ತೆ, ಮತ್ತೆ ನಾವೆಲ್ಲ ಹೋಗ್ತೀವಿ, ಎಲ್ಲರೂ ಪುನಃ ಗರ್ಭೋದಕದ ಒಳಗೆ ಹೋಗ್ತೀವಿ. ಇಲ್ಲ ದೇವೋತ್ತಮನ ಎಲ್ಲ ಹೋಗ್ತೀವಿ ನಾವು ಅವಾಗೆಲ್ಲ. ಬ್ರಹ್ಮನಿಂದ ಇಟ್ಕೊಂಡು ಕೆಳಗಡೆ ಇರೋ ದೇವತೆಗಳು ಎಲ್ಲ, ಅಧೋಲೋಕ, ಅದರಲ್ಲಿರೋ ಜೀವಿಗಳು, ಈ ಪ್ರಕೃತಿ ಎಲ್ಲ ಹೋಗುತ್ತೆ, ಪರಮ ಪುರುಷನ ಹತ್ರ. ಯಾವ ಪರಮ ಪುರುಷ? ದೇವೋತ್ತಮ ಪರಮ ಪುರುಷ, ಕಾರಣೋದಕಶಾಹಿ ವಿಷ್ಣು, ಮಹಾವಿಷ್ಣು. ಮಹಾವಿಷ್ಣುವಿನ ಒಂದು ಗರ್ಭದಲ್ಲಿ ನಾವು ಇರ್ತೀವಿ. ಸೊ ನೋಡಿ, ಆತರ ನಾವ್ ಎಷ್ಟು ಕೋಟ್ಯಾಂತರ ವರ್ಷಗಳು ಇದನ್ನೇ ಮಾಡ್ತಿದ್ವಿ ಗೊತ್ತಿಲ್ಲ. ಈಗ ನಾವು ಈ ಒಂದು ನಮ್ಮ ಬ್ರಹ್ಮ ಇದ್ದಾರಲ್ಲ, ಆ ಬ್ರಹ್ಮನ ಆಯಸ್ ಇವಾಗ 50 ವರ್ಷ ಆಗಿದೆ. ಇವಾಗ ನಾವು ಈ 50 ವರ್ಷದ ಹಿಂದೆ, ಬ್ರಹ್ಮನ 50 ವರ್ಷದಿಂದ ನಾವು ಈ ಒಂದು ಬ್ರಹ್ಮಾಂಡದೊಳಗಡೆ ನಾವು ಬಂದಿದೀವಿ. ಇನ್ನ ನಾವು ನೋಡಿ ಎಷ್ಟು ಜನ್ಮಗಳನ್ನ ತಗೊಂಡಿದೀವೋ ಗೊತ್ತಿಲ್ಲ. ಇನ್ನ ಇಲ್ಲೇನೆ ಮೇಲೆ ಕೆಳಗಡೆ ಸುತ್ತಾಡ್ತಾನೆ ಇದೀವಿ ನಾವು ಅಲ್ವಾ. ಸೊ ಇವಾಗ ನಾವು ಈ ಒಂದು ಭೌತಿಕ ಪ್ರಪಂಚದ ನಾವು ಬಿಡುಗಡೆ ಆಗ್ಬೇಕಂದ್ರೆ ಭಕ್ತಿ ಮಾರ್ಗ ಒಂದೇನೆ ಇರೋದು. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಸಹ ಇದೇ ತರ ಸುತ್ತಾನೆ ಇರ್ತೀವಿ ಬ್ರಹ್ಮನ ಒಂದು 100 ವರ್ಷ ಆಗೋ ತನಕ. ಸೊ 100 ವರ್ಷ ಆದ್ಮೇಲೆ ಏನಾಗುತ್ತೆ, ಕೊನೆಗೆ ಬ್ರಹ್ಮನ ಒಂದು ಅವಧಿ ಮುಗ್ದಿದ ತಕ್ಷಣನೇ ಎಲ್ಲ ಪ್ರಳಯ ಆದಾಗ ಮತ್ತೆ ನಾವು ಆ ಒಂದು ಕಾರಣೋದಕಶಾಹಿ ವಿಷ್ಣುವಿನ ದೇಹದೊಳಗಡೆ ನಾವು ಸೇರ್ಕೋತೀವಿ. ಸೊ ಆಮೇಲೆ ಏನಾಗುತ್ತೆ, ಮತ್ತೆ ಯಾವಾಗ ಮಹಾವಿಷ್ಣು ಉಸಿರು ಹೊರಗಡೆ ಹಾಕ್ತಾರೋ ಆಗ ಮತ್ತೆ ಇನ್ನೊಂದು ಯಾವುದೋ ಒಂದು ಬ್ರಹ್ಮಾಂಡ ಸೃಷ್ಟಿ ಆಗುತ್ತಲ್ಲ, ಆ ಬ್ರಹ್ಮಾಂಡದ ಒಳಗಡೆ ನಾವು ಮತ್ತೆ ಹೋಗ್ತೀವಿ. ಮತ್ತೆ ಇದೇ ಒಂದು ಸೈಕಲ್ ಶುರುವಾಗುತ್ತೆ. ಇದನ್ನೇ ನಮ್ಗೆ ಅರ್ಥ ಮಾಡಿಸ್ತಾ ಇರೋದು ನಮ್ಮ ಶಾಸ್ತ್ರಗಳು. ನೀವ್ ಏನನ್ನ ಮಾಡ್ತಾ ಇದೀರಾ, ಪುನಶ್ಚರ್ವಿತ ಚರ್ವಣಾನಾಂ, ಅಗ್ದಿದ್ದೇ ಅಗಿತಾ ಇದ್ದೀರಾ, ಮಾಡಿದ್ದೇ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷ ನೀವು ಈ ತರ ಮಾಡ್ತೀರಾ? ಈ ಒಂದು ಹುಟ್ಟು ಸಾವಿನ ಚಕ್ರದಿಂದ ಹೊರಗಡೆ ಬರ್ಬೇಕಂದ್ರೆ ಅನ್ಯ ಮಾರ್ಗ ಇಲ್ಲ, ಒಂದೇ ಇರೋದು ಅಲ್ವಾ. ಹರೈರ್ ನಾಮೈವ ಕೇವಲಂ, ಅದೊಂದೇ ಇರೋದು ಅಂತ ಅದಕ್ಕೆ ನಮ್ಗೆ ಒತ್ತಿ ಹೇಳೋದು. ಈ ಒಂದು ಜನನ ಮರಣದ ಮಾರ್ಗದಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ಇರೋದು ಒಂದೇ ಒಂದು ಮಾರ್ಗ, ಹರಿನಾಮ. ಅದನ್ನ ನಾವು ಯಾವುದೇ ಒಂದು ದೇಹ ಪಡ್ಕೊಂಡಾಗ ಹೇಳಲಿಕ್ಕಾಗೋದಿಲ್ಲ. ನಾವು ಈ ಮನುಷ್ಯ ಜನ್ಮದಲ್ಲಿ ಇದ್ದಾಗ ಮಾತ್ರ ನಾವು ಹೇಳ್ಕೊಳ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಮನುಷ್ಯ ಜನ್ಮ ತುಂಬಾನೇ ಅಮೂಲ್ಯ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಹೇಳೋದು. ಸೊ ಅದಕ್ಕೆ ಇಲ್ಲಿ ನಮ್ಗೆ ಕೊನೆಗೆ ಪ್ರಭುಪಾದರು ಏನ್ ಅರ್ಥ ಮಾಡಿಸ್ತಾ ಇದ್ದಾರೆ, ಸೊ ಎಲ್ಲದಕ್ಕೂ ಕಾರಣ ಭಗವಂತ. ಸೊ ಇಲ್ಲಿ ಬ್ರಹ್ಮ ಸಮಿತಿಯಲ್ಲಿ ಏನೇ ಹೇಳ್ತಾ ಇದ್ದಾರೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣ ಅವನೇ ಪರಮ, ಅವನೇ ಎಲ್ಲವನ್ನ ನಿಯಂತ್ರಿಸ್ತಾ ಇರೋದು ಅವನೇ. ನಮ್ಗೆ ಇವಾಗ ಜಾಸ್ತಿ ಜ್ಞಾನ ಇಲ್ಲ ಅಂದ್ರೆ ನಾವೇನ್ ಅನ್ಕೋತೀವಿ, ಓ ಬ್ರಹ್ಮ ಅನ್ಕೋತೀವಿ, ಇಲ್ಲ ಅಂದ್ರೆ ಓ ಗರ್ಭೋದಕಶಾಹಿ ವಿಷ್ಣುನಪ್ಪ ಅನ್ಕೋತೀವಿ, ಇಲ್ಲ ಅಂದ್ರೆ ಕಾರಣೋದಕಶಾಹಿ ವಿಷ್ಣುನಪ್ಪ ಅಂತ ಅನ್ಕೋತೀವಿ. ಆದ್ರೆ ಅದರ ಮೂಲ ಕಾರಣ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅವರ ದೇಹ ಯಾವ ತರ ಇದೆ, ಅವರ ವಿಗ್ರಹ ಸತ್ ಚಿತ್ ಆನಂದ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ. ಅವರ ದೇಹ ಹೇಗಿದೆ, ಸತ್ ಚಿತ್ ಆನಂದ ಅಲ್ವಾ. ಅವರು ಶಾಶ್ವತವಾಗಿರೋರು, ಜ್ಞಾನವಂತರಾಗಿದ್ದಾರೆ, ಮತ್ತೆ ಅವರು ಆನಂದಮಯವಾಗಿದ್ದಾರೆ, ಯಾವಾಗ್ಲೂ ಸಹ ಆನಂದವಾಗಿರ್ತಾರೆ. ಅಂತಹ ಒಂದು ದೇಹವನ್ನು ಅವರು ಹೊಂದಿದ್ದಾರೆ. ಮತ್ತೆ ಎಲ್ಲದಕ್ಕೂ ಅವರೇ ಮೂಲ, ಆದ್ರೆ ಅವ್ರಿಗೆ ಯಾರು ಮೂಲ ಅಲ್ಲ. ಇವಾಗ ಭಗವಂತನಿಗೆ ಏನಾದ್ರೂ ಒಂದು ಮೂಲ ಅಂತಿದ್ರೆ ಆಗ ಅವರು ಭಗವಂತ ಆಗೋದಿಲ್ಲ. ಯಾವ್ದ್ರಿಂದ ಅವ್ರು ಬಂದಿದಾರೋ ಅದು ಭಗವಂತ ಆಗ್ಬಿಡ್ತಾ ಇತ್ತು, ಅದರ ಮೂಲ ಭಗವಂತ ಆಗ್ತಿತ್ತು. ಸೊ ಇವಾಗ ಭಗವಂತನಿಗೆ ಮೂಲ ಇಲ್ದಲಿರೋದ್ರಿಂದನೇ ಅವನ ಭಗವಂತ ಅಂತ ನಾವು ಕರೆಯೋದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅವನೇ ಎಲ್ಲದರ ಕಾರಣಗಳ ಪ್ರಧಾನ ಕಾರಣನಾಗಿದ್ದಾನೆ. ಭಗವಂತನೇ ಎಲ್ಲದರ ಕಾರಣ, ಅವನಿಗೆ ಯಾವ ಕಾರಣನೂ ಇಲ್ಲ. ಸೊ ಇಲ್ಲಿ ಏನೇ ಒಂದು ನಡೆದ್ರೂ ಸಹ ಅದಕ್ಕೆ ಕಾರಣ, ಅದನ್ನ ಇವಾಗ ನಾವು ಟ್ರೇಸ್ ಮಾಡ್ಕೊಂಡು ಹೋದ್ವಿ ಅಲ್ಲ, ಅದರ ಮೂಲ ಕಾರಣ ಭಗವಂತ. ಆದ್ರೆ ಭಗವಂತನಿಗೆ ಯಾರು ಕಾರಣ ಇಲ್ಲ. ಭಗವಂತ ಯಾಕೆ ಹುಟ್ಟದ, ಯಾಕೆ ಸೃಷ್ಟಿ ಮಾಡಿದ್ರು, ಅಂದ್ರೆ ಸೃಷ್ಟಿ ಇನ್ ದ ಸೆನ್ಸ್ ಅವ್ರು ಯಾಕೆ ಬಂದ್ರು, ಅದಕ್ಕೆ ಯಾವುದೇ ಒಂದು ಕಾರಣ ಇಲ್ಲ. ಸೊ ಸಕಲ ಕಾರಣಗಳಿಗೆ ಅವ್ರ ಕಾರಣ, ಆದ್ರೆ ಅವರ ಒಂದು ಇರುವಿಕೆಗೆ ಯಾವುದೇ ಒಂದು ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸರ್ವಂ ಕಲ್ವಿದ ಬ್ರಹ್ಮ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ಅವನು ಪ್ರತಿಯೊಂದು ಆಗಿದ್ದರೂ ಅವನ ವ್ಯಕ್ತಿತ್ವವು ಬ್ರಹ್ಮಾಂಡದ ಪ್ರಕಟ ರೂಪಕ್ಕಿಂತ ಭಿನ್ನವಾಗಿದೆ ಅಲ್ವಾ. ಸೊ ಇವಾಗ ಅದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಪ್ರಭುಪಾದರು, ಇವಾಗ ನಾನು ಅಡುಗೆ ಮನೇಲಿ ಹೋಗಿ ನಾನು ಅಡುಗೆ ಮಾಡ್ತೀನಿ ಅಲ್ವಾ, ನಾನೇ ಮಾಡಿದ್ದು ಅಡುಗೆ, ಓಕೆ. ಆದ್ರೆ ನಾನು ಆಹಾರನ
ಹರೇ ಕೃಷ್ಣ. ಅಲ್ಲ ಮಾತಾಜಿ. ನಾನೇ ಚಪಾತಿ ಮಾಡಿದ್ದು, ನಾನೇ ಸಬ್ಜಿ ಮಾಡಿದ್ದು. ನಾನೇ ಚಪಾತಿನ ನಾನೇ ಸಬ್ಜಿನ ಅಲ್ಲ ಇಲ್ಲ ಅಲ್ವಾ? ಅಂದ್ರೆ ಭಿನ್ನ ಅಲ್ವಾ? ಇವಾಗ ಭಗವಂತನ ಸೃಷ್ಟಿಗಿಂತ ಭಗವಂತ ಭಿನ್ನ. ಹೌದು, ಭಗವಂತನಿಂದನೇ ಎಲ್ಲವೂ ಆಗಿದ್ದು. ಆದ್ರೆ ಭಗವಂತನೇ ಆ ಒಂದು ಅಂದ್ರೆ ಆ ಸೃಷ್ಟಿಗಿನ್ನ ಅವರು ಭಿನ್ನರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ವ್ಯಕ್ತಿತ್ವವು ಬ್ರಹ್ಮಾಂಡದ ಪ್ರಕಟ ರೂಪಕ್ಕಿಂತ ವಿಭಿನ್ನವಾಗಿದೆ ಅಂತ ಹೇಳ್ತಾರೆ. ಇವಾಗ ನಾವು ಇಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಸೊ ಹೇಗೆ ನಾನೇ ಅಡುಗೆ ಅಲ್ವೋ ಅದೇ ತರನೇ ಭಗವಂತ ಈ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಸಹ ಅವರ ವ್ಯಕ್ತಿತ್ವ ಈ ಸೃಷ್ಟಿಯಾಗಿರೋ ಬ್ರಹ್ಮಾಂಡಕ್ಕಿಂತ ವಿಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ 4ನೇ ಶ್ಲೋಕ ಚಿಕ್ಕದಿದೆ, ಇದೊಂದನ್ನ ಮುಗಿಸ್ಬಿಡೋಣಂತೆ. ಹರೇ ಕೃಷ್ಣ. ಶ್ಲೋಕ 4. ಯಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ದದೃಕ್ ಸಾಕ್ಷುಭಯಂ ತದೀಕ್ಷತೆ ಸ ಆತ್ಮಮೂಲೋ ಅವತು ಮಾಂ ಪರಾತ್ಪರಃ. ಯಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ದದೃಕ್ ಸಾಕ್ಷುಭಯಂ ತದೀಕ್ಷತೆ ಸ ಆತ್ಮಮೂಲೇ ಅವತು ಮಾಂ ಪರಾತ್ಪರಃ. ಯಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದದೃಕ್ ಸಾಕ್ಷುಭಯಂ ತದೀಕ್ಷತೆ ಸ ಆತ್ಮಮೂಲೋ ಅವತು ಮಾಂ ಪರಾತ್ಪರಃ. ಹರೇ ಕೃಷ್ಣ. ಯಾರಾದರೂ ಒಬ್ರು ಹೇಳಿ, ಯಾರು ಇಲ್ಲಿ ತನಕ ಹೇಳಿಲ್ವೋ ಅವ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಯಃ ಸ್ವಾತ್ಮನೇದಂ ನಿಜಮಾಯಯಾರ್ಪಿತಂ ಕ್ವಚಿದ್ ವಿಭತಂ ಕ್ವಚಿತ್ ತಿರೋಹಿತಂ ಅವಿದ್ದದೃಕ್ ಸಾಕ್ಷುಭಯಂ ತದ್ದೀಕ್ಷತೆ ಸ ಆತ್ಮಮೂಲವತ್ ಮಾಂ ಪರಾತ್ಪರಃ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 4. ಯಸ್ವಾತ್ಮನೀಧಂ ನಿಜಮಾಯಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚ ತತ್ ತಿರೋಹಿತಂ ಅವಿದ್ಧದೃಕ್ ಸಾಕ್ಷ್ಯ ಭಯಂ ತದೀಕ್ಷತೆ ಸ ಆತ್ಮಮೂಲೋವತು ಮಾಂ ಪರಾತ್ಪರಃ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನ ಓದಿ ಯಾರಾದ್ರೂ. ಮಾತಾಜಿ. ಓದಿ ಮಾತಾಜಿ. ಯಾವ ದೇವೋತ್ತಮ ಪರಮ ಪುರುಷನೋ ಕಮ್ಮಿ ಮಾಡು ಸ್ವ ಆತ್ಮನಿ ತನ್ನಲ್ಲಿ ಇದಂ ಈ ವಿಶ್ವಾಭಿವ್ಯಕ್ತಿಯನ್ನು ನಿಜಮಾಯೆಯ ತನ್ನ ಸ್ವಶಕ್ತಿಯಿಂದ ಅರ್ಪಿತಂ ವಿನಿಯೋಗಿಸಲಾದ ಕ್ವಚಿತ್ ಕೆಲವು ಸಲ ಕಲ್ಪದ ಆರಂಭದಲ್ಲಿ ವಿಭಾತಂ ಅದು ವ್ಯಕ್ತವಾಗಿದೆ. ಪಚ್ಚ ಕೆಲವು ಸಲ ಲಯದ ಸಮಯದಲ್ಲಿ ತತ್ ಅದು ಅಭಿವ್ಯಕ್ತಿಯು ತಿರೋಹಿತಂ ಅದೃಶ್ಯವಾಗಿ ಅವಿದೃಕ್ ಅವನು ಎಲ್ಲವನ್ನೂ ನೋಡುತ್ತಾನೆ. ಈ ಎಲ್ಲಾ ಸ್ಥಿತಿಗಳಲ್ಲಿಯೂ ಸಾಕ್ಷಿಯು ಉಭಯಂ ಎರಡಕ್ಕೂ ಅಭಿವ್ಯಕ್ತಿ ಮತ್ತು ಲಯ ತತ್ ಈಕ್ಷತೆ ದೃಷ್ಟಿಯನ್ನು ಕಳೆದುಕೊಳ್ಳದೆ ಎಲ್ಲವನ್ನೂ ನೋಡುತ್ತಾನೆ. ಸ ಆ ದೇವೋತ್ತಮ ಪರಮಪುರುಷನು ಆತ್ಮಮೂಲಃ ಬೇರೇನೂ ಕಾರಣವಿಲ್ಲದೆ ಸ್ವಯಂಪೂರ್ಣನಾದ ಅವತ್ತು ದಯವಿಟ್ಟು ನನಗೆ ರಕ್ಷಣೆ ನೀಡು. ಮಾಂ ನನಗೆ ಪರಾತ್ಪರಃ ಅವನು ಅಲೌಕಿಕಕ್ಕೆ ಅಲೌಕಿಕ ಅಥವಾ ದಿವ್ಯಾತೀತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ ಓದಿ ಮಾತಾಜಿ. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನ ಸ್ವಶಕ್ತಿಯನ್ನು ವಿಸ್ತರಿಸಿ ಈ ಬ್ರಹ್ಮಾಂಡದ ಪ್ರಕಟ ರೂಪವನ್ನು ಕೆಲವು ಸಲ ಕಾಣುವಂತೆಯೂ ಕೆಲವು ಸಲ ಕಾಣದಂತೆಯೂ ಇರಿಸುತ್ತಾನೆ. ಅವನು ಎಲ್ಲಾ ಸಂದರ್ಭಗಳಲ್ಲಿಯೂ ಪರಮ ಕಾರಣ ಹಾಗೂ ಪರಮ ಪರಿಣಾಮ. ಅವನು ವೀಕ್ಷಕನೂ ಹೌದು, ಸಾಕ್ಷಿಯೂ ಹೌದು. ಹೀಗೆ ಅವನು ಎಲ್ಲದಕ್ಕೂ ಅತೀತನಾಗಿದ್ದಾನೆ. ಅಂತಹ ದೇವೋತ್ತಮ ಪರಮಪುರುಷನು ನನಗೆ ರಕ್ಷಣೆಯನ್ನು ಕೊಡಲಿ. ಹರೇ ಕೃಷ್ಣ. ಧನ್ಯವಾದಗಳು. ಗೀತಾ ಮಾತಾಜಿ. ಗೀತಾ ಮಾತಾಜಿ ಏನ್ ಅರ್ಥ ಆಯ್ತು ಹೇಳಿ ಮಾತಾಜಿ. ಭಗವಂತನೇ ಎಲ್ಲದಕ್ಕೂ ಕಾರಣ. ಅವನ ಶಕ್ತಿನೇ ಅವನು ವಿಸ್ತರಿಸಿ ಅವನು ಬ್ರಹ್ಮಾಂಡದ ಅವನು ಪ್ರಕಟ ರೂಪವನ್ನು ಕಾಣುವಂತನೂ ಮಾಡ್ತಾನೆ. ಕೆಲವು ಟೈಮು ಅವನು ಕಾಣಿಸ್ತಾ ಇರಂಗೂ ಮಾಡ್ತಾನೆ. ಎಲ್ಲದಕ್ಕೂ ಪರಮ ಕಾರಣನು ಅವನೇ ಅಂತ. ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ಬ್ರಹ್ಮಾಂಡ ಸೃಷ್ಟಿಯಾಗೋದು ಭಗವಂತನ ಯಾವ ಶಕ್ತಿಯಿಂದ? ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗೋದು ಯಾವ ಶಕ್ತಿ? ಭಗವಂತನ ಯಾವ ಶಕ್ತಿ? ಭಗವಂತನ 3 ಶಕ್ತಿಗಳು ಯಾವುದು? ಕ್ಷೀರಕ್ಷಾಯಿ ಮಾತಾಜಿ, ಮಾತಾಜಿ. ಕ್ಷೀರದ ಕಷಾಯಿ. ಹ್ಮ್. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೆ ಅಯ್ಯೋ, ಮೂರನೇದು ಯಾವುದು? ತಟಸ್ಥ ಶಕ್ತಿ. ತಟಸ್ಥ ಶಕ್ತಿ ಅಲ್ವಾ? ಸೊ ಭಗವಂತನ ಅಂತರಂಗ ಶಕ್ತಿ ಅಂತಂದ್ರೆ, ಸೊ ನಾವ್ ಇಲ್ಲಿ ತನಕ ಅದು ವಿಸ್ತರಣೆ ನೋಡಿದ್ವಿ ಅಲ್ವಾ? ಬಲರಾಮ ಮೊದಲನೇ ಚತುರ್ವ್ಯೂಹ, ನಾರಾಯಣ ಎರಡನೇ ಚತುರ್ವ್ಯೂಹ, 3 ವಿಷ್ಣುಗಳು, ನಾವ್ ಇದೆಲ್ಲ ನೋಡಿದ್ವಿ. ಇದೆಲ್ಲನೂ ಸಹ ಭಗವಂತನ ಸ್ವ ಅಂಶ ವಿಸ್ತರಣೆ ಅಲ್ವಾ? ಮತ್ತೆ ಭಗವಂತನ ಇದೆಲ್ಲ ಅಂತರಂಗ ಶಕ್ತಿಯಿಂದ ಬಂದಿರೋದು. ಮತ್ತೆ ಭಗವಂತನ ಬಹಿರಂಗ ಶಕ್ತಿಯಿಂದ ಏನ್ ಬಂದಿರೋದು? ಭಗವಂತನ ಬಹಿರಂಗ ಶಕ್ತಿಯಿಂದ ಮಾಯಾ ಯೋಗ, ಮಾಯಾಶಕ್ತಿ. ಏನ್ ಸೃಷ್ಟಿ ಆಯ್ತು? ಏನ್ ಬಂದಿರೋದು ಭಗವಂತನ ಬಹಿರಂಗ ಶಕ್ತಿಯಿಂದ? ಬ್ರಹ್ಮಾಂಡನ ಸೃಷ್ಟಿಯಾಗಿರೋದು. ಈ ಇಡೀ ಬ್ರಹ್ಮಾಂಡಗಳ ಬ್ರಹ್ಮಾಂಡ ಸೃಷ್ಟಿ, ಮಾತಾಜಿ. ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿರೋದೇ ಭಗವಂತನ ಆ ಒಂದು ಬಹಿರಂಗ ಶಕ್ತಿಯಿಂದ ಅಲ್ವಾ? ಮತ್ತೆ ತಟಸ್ಥ ಶಕ್ತಿ ಯಾರು? ಜೀವಿಗಳು. ಎಲ್ಲ ಜೀವರಾಶಿಗಳು, ಈ 84 ಲಕ್ಷ ಜೀವರಾಶಿಗಳು ನಾವೇನನ್ನ ನೋಡ್ತಾ ಇದೀವಿ, ಇದು ನಾವು ವಿಭಿನ್ನ ಅಂಶ ಅಲ್ವಾ? ನಮ್ಗೆ ಆ ಸ್ವಾಂಶ ವಿಸ್ತರಣೆಯಲ್ಲಿ ಭಗವಂತನಷ್ಟೇ ಶಕ್ತಿ ಇದೆ. ಆ ಸ್ವಾಂಶ ವಿಸ್ತರಣೆಗೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ ಅಲ್ವಾ? ಭಗವಂತ ವಿಭು, ನಾವು ಅಣು ಅಲ್ವಾ? ನಾವು ಆ ಸಮುದ್ರ ಮತ್ತೆ ಸಮುದ್ರದ ಒಂದು ತೊಟ್ಟು ನೀರಿಗೆ ನಮ್ಗೆ ಹೋಲಿಸಿ ಅರ್ಥ ಮಾಡಿಸಿದ್ರು ಅಲ್ವಾ? ಮತ್ತೆ ದೊಡ್ಡ ಬೆಂಕಿ ಮತ್ತೆ ಅದರಿಂದ ಬರ್ತಾ ಇರುವಂತಹ ಆ ಕಿಡಿಗಳಿಗೆ ನಮ್ಮನ್ನ ಹೋಲಿಸಿದ್ರು ಅಲ್ವಾ? ನಾವು ಸಹ ಸತ್ಚಿತ್ ಆನಂದ ಸ್ವರೂಪಿಗಳೇ, ಆದ್ರೆ ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ. ಗುಣದಲ್ಲಿ ಒಂದೇ, ಆದ್ರೆ ಪ್ರಮಾಣದಲ್ಲಿ ಅಗಾಧ ವ್ಯತ್ಯಾಸ ಇದೆ. ಆದ್ರೆ ಆ ಭಗವಂತನ ಆ ಸ್ವಾಂಶ ವಿಸ್ತರಣೆಗಳಲ್ಲಿ ನಾವು ಎಕ್ಸಾಂಪಲ್ ತಗೊಂಡ್ರಾಗೆ ವಿಷ್ಣುಗೆ 60 ಗುಣಗಳಿದೆ, ಆದ್ರೆ ಕೃಷ್ಣನಿಗೆ, ಪರಮ ಪುರುಷನಿಗೆ 64 ಗುಣಗಳಿದೆ. ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಅಲ್ವಾ? ಆದ್ರೆ ನಮ್ಗೆ ಆ ತರ ಅಲ್ಲ. ನಾವು ಜೀವಿಗಳಿಗೆ ಮ್ಯಾಕ್ಸಿಮಮ್ ನಾವು 50 ಗುಣಗಳನ್ನ ಮಾತ್ರ ನಾವು ಹೊಂದಲಿಕ್ಕೆ ಸಾಧ್ಯ, ಯಾಕಂದ್ರೆ ಬ್ರಹ್ಮನಿಗೆ 50 ಗುಣಗಳಿದೆ ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಪರಮ ಪುರುಷ ಏನ್ ಮಾಡ್ತಾ ಇದಾರೆ, ಅವರ ಶಕ್ತಿಯ ವಿಸ್ತರಣೆಯಿಂದ ಈ ಬ್ರಹ್ಮಾಂಡ ಬರುತ್ತೆ. ಅಂದ್ರೆ ಒಂದೊಂದ್ಸತಿ ಅದು ಕಾಣಿಸುತ್ತೆ ಬ್ರಹ್ಮಾಂಡ ಅಲ್ವಾ? ಯಾವಾಗ ಅವರು ಕಾರಣೋದಕ ವಿಷ್ಣು ಅವ್ರ ಉಸಿರನ್ನ ಹೊರಗಡೆ ಬಿಡ್ತಾರೋ, ಆಗ ಈ ಬ್ರಹ್ಮಾಂಡಗಳ ಕೋಟ್ಯಾಂತರ ಬ್ರಹ್ಮಾಂಡಗಳು ಅಲ್ವಾ, ಕೋಟ್ಯಾಂತರ ಬ್ರಹ್ಮಾಂಡಗಳು ಬರುತ್ತೆ. ಅದಕ್ಕೆ ಒಂದು ರೂಪ ಬರುತ್ತೆ, ಪ್ರಕಟ ರೂಪ ಬರುತ್ತೆ. ಆಮೇಲೆ ಯಾವಾಗ ಆ ಒಂದು ಬ್ರಹ್ಮನ ಆಯಸ್ಸು 100 ವರ್ಷ ಮುಗ್ದಿದ ತಕ್ಷಣ ಏನಾಗತ್ತೆ, ಕಾರಣೋದಕಶಾಹಿ ವಿಷ್ಣು ಉಸಿರನ್ನ ಒಳಗಡೆ ಎಳ್ಕೋತಾರೆ. ಅವಾಗ ಏನಾಗತ್ತೆ, ಆ ಒಂದು ಪ್ರಳಯ ಆಗತ್ತೆ, ಮಹಾಪ್ರಳಯ ಆಗತ್ತೆ. ಅವಾಗ ಏನಾಗತ್ತೆ, ಈ ಎಲ್ಲ ಭಗವಂತನ ಸೃಷ್ಟಿ ಎಲ್ಲವೂ ಸಹ ಅವ್ಯಕ್ತ ರೂಪದಲ್ಲಿ ಬರುತ್ತೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಕೆಲವು ಸಲ ವ್ಯಕ್ತ ರೂಪದಲ್ಲಿ, ಕೆಲವು ಸಲ ಅವ್ಯಕ್ತ ರೂಪದಲ್ಲಿ ಇರಿಸ್ತಾನೆ ಭಗವಂತ. ಇದೆಲ್ಲನೂ ಸಹ ಅವನ ಇಚ್ಛೆ. ಸೊ ಭಗವಂತನ ಇಚ್ಛೆ. ಸೊ ವ್ಯಕ್ತ ರೂಪ ಅವ್ಯಕ್ತ ರೂಪದಲ್ಲಿ ಇರ್ಸೋದು ಅದು ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ, ಅವನ ಶಕ್ತಿಯಿಂದ. ಅವನು ಎಲ್ಲ ಸಂದರ್ಭಗಳಲ್ಲೂ ಪರಮ ಕಾರಣನು ಹಾಗೂ ಪರಮ ಪರಿಣಾಮ ಅಲ್ವಾ? ಸೊ ನಮ್ಗೆ ಆ ಕಾರಣ, ಮೂಲ ಕಾರಣ ಹುಡುಕ್ತಾ ಹೋದ್ರೆ ಅಲ್ಲಿ ಭಗವಂತನೇ ಪರಮ ಕಾರಣ. ಅವನು ಬಿಟ್ರೆ ಇನ್ಯಾವ ಕಾರಣನೂ ಇರೋದಿಲ್ಲ. ಮತ್ತೆ ಅದರ ಪರಿಣಾಮ ಏನಿದ್ರೂ ಸಹ ಅದು ಆ ಭಗವಂತನ ಆ ಒಂದು ಇಚ್ಛಾನುಸಾರನೇ ನಡೆಯೋದು. ತೇನವಿನ ತೃಣಮಪಿ ನಾ ಚಲತಿ. ಸೊ ಕಾರಣನೂ ಅವನೇ, ಅದರ ಪರಿಣಾಮನೂ ಸಹ ಅವನೇ ಅಂತ ಹೇಳ್ತಾ ಇದ್ದಾರೆ. ಅವನು ವೀಕ್ಷಕನೂ ಹೌದು, ಸಾಕ್ಷಿಯೂ ಹೌದು ಅಲ್ವಾ? ಸೊ ನಮ್ಮ ಹೃದಯದಲ್ಲಿ ಕುತ್ಕೊಂಡ್ರೋ ಪರಮಾತ್ಮ ಏನ್ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲವನ್ನ ನೋಡ್ತಾ ಇದ್ದಾರೆ ಅಲ್ವಾ? ಉಪದೃಷ್ಟ ಮತ್ತೆ ಹನುಮಂತ ಅವರು ಒಪ್ಪಿಗೆ, ಅಂದ್ರೆ ಅವರು ಎಲ್ಲದಕ್ಕೂ ಸಹ ಅವರು ಅನುಮತಿಯನ್ನ ಕೊಡ್ತಾ ಇದ್ದಾರೆ, ಅಪ್ಪಣೆಯನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಅವ್ರು ಇಲ್ಲಿ ವೀಕ್ಷಕನೂ ಹೌದು, ಸಾಕ್ಷಿಯೂ ಹೌದು. ಸೊ ಇವಾಗ ಪರಮಾತ್ಮ ನಮ್ಮ ಹೃದಯದಲ್ಲಿ ಎಲ್ಲವನ್ನ ನೋಡ್ತಾ ಅದಕ್ಕೆ ಸಾಕ್ಷೀಭೂತರಾಗಿ ಅವರಲ್ಲಿ ಇದ್ದಾರೆ ಅಲ್ವಾ? ನಾವು ಯಾರನ್ನ ಬೇಕಾದ್ರೂ ನಾವು ಯಾಮಾರಿಸ್ಬೋದು ಅಲ್ವಾ? ನಾನಿವಾಗ ಒಳ್ಳೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸ್ತಾ ಇದೆ, ಆದ್ರೆ ನನ್ನ ಮನಸ್ಸಲ್ಲಿ ಏನ್ ಕಲ್ಮಶ ಇದೆ ಅನ್ನೋದು ನನ್ನ ಪರಮಾತ್ಮನಿಗೆ ಮಾತ್ರ ಗೊತ್ತಿದೆ ಅಲ್ವಾ? ಅವನಲ್ಲಿ ಸಾಕ್ಷಿಯಾಗಿ ಕುತ್ಕೊಂಡಿದ್ದಾನೆ. ಸೊ ಅವನು ಪರಮ ಸಾಕ್ಷಿ. ಸೊ ಯಾರನ್ನು ಸಹ ಭಗವಂತನನ್ನ ಯಾಮಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅವನು ಎಲ್ಲದಕ್ಕೂ ಅತೀತವಾಗಿದ್ದಾನೆ ಅಲ್ವಾ? ಅವನಿಗೆ ಯಾರು ಸಮನಾದವರು ಇಲ್ಲ, ಅವನನ್ನ ಮೀರ್ಸೋರು ಇಲ್ಲ ಭಗವಂತನನ್ನ. ಸೊ ಅಂತಹ ದೇವೋತ್ತಮ ಪರಮಪುರುಷ ನನಗೆ ರಕ್ಷಣೆಯನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಜೇಂದ್ರ ಬೇಡ್ಕೊತಾ ಇದ್ದಾರೆ. ಹರೇ ಕೃಷ್ಣ. ಭಾವಾರ್ಥವನ್ನ ಯಾರಾದ್ರೂ ಓದಿ. ಶೀಲಪ್ರಭುಪಾದವರಿಂದ, ಶೀಲಪ್ರಭುಪಾದವರಿಗೆ ಜಯವಾಗಲಿ. ಹರೇ ಕೃಷ್ಣ ಮಾತಾಜಿ. ಓದಿ. ಭಾವಾರ್ಥ. ದೇವೋತ್ತಮ ಪರಮ ಪುರುಷನು ನಾನಾ ವಿಧವಾದ ಶಕ್ತಿಗಳನ್ನು ಉಳ್ಳವನಾಗಿದ್ದಾನೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಆದುದರಿಂದ ಅವನು ಇಚ್ಛೆಯುಂಟಾದೊಡನೆಯೇ ತನ್ನ ಶಕ್ತಿಗಳಲ್ಲೊಂದನ್ನು ಉಪಯೋಗಿಸಿ ಆ ವಿಸ್ತರಣೆಯಿಂದ ಈ ಬ್ರಹ್ಮಾಂಡದ ಪ್ರಕಟ ರೂಪವನ್ನು ಸೃಷ್ಟಿಸುತ್ತಾನೆ.
ಮತ್ತೆ ಬ್ರಹ್ಮಾಂಡದ ಪ್ರಕಟ ರೂಪವು ಪ್ರಳಯದಲ್ಲಿ ಲಯವಾದಾಗ ಅವನಲ್ಲಿ ಆಶ್ರಯಿಸುತ್ತದೆ. ಆದರೂ ಅವನು ಅಚ್ಯುತನಾದ ಪರಮ ವೀಕ್ಷಕನಾಗಿರುತ್ತಾನೆ. ಯಾವುದೇ ಸಂದರ್ಭದಲ್ಲೂ ಪರಮ ಪ್ರಭುವು ವ್ಯತ್ಯಾಸರಹಿತನಾಗಿರುತ್ತಾನೆ. ಅವನು ಕೇವಲ ಸಾಕ್ಷಿಯಾಗಿರುತ್ತಾನೆ. ಎಲ್ಲ ಸೃಷ್ಟಿ ಲಯಗಳಿಂದಲೂ ವಿದೂರನಾಗಿದ್ದಾನೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಶ್ರುತಿ ಮಾತಾಜಿ ಹೇಳಿ ಮಾತಾಜಿ, ಏನ್ ಅರ್ಥ ಆಯ್ತು ಅಂತ. ಇಲ್ಲಿ ತನಕ ನಾವು ಚರ್ಚೆ ಮಾಡಿರೋದನ್ನ ಇಲ್ಲಿ ಹೇಳ್ತಾ ಇದ್ರೆ ಭಾವಾರ್ಥದಲ್ಲಿ ಹೇಳಿ ಮಾತಾಜಿ. ಮಾತಾಜಿ, ಅಂದ್ರೆ ಈ ಒಂದು ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳಿ ಮತ್ತೆ ಇಲ್ಲಿ ಅದನ್ನೇ ಇನ್ನೊಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಮಾತಾಜಿ. ಅಂದ್ರೆ ಭಗವಂತನಿಗೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ 3 ರೀತಿ ಶಕ್ತಿಗಳು ಇದೆ ಮಾತಾಜಿ. ಅದರಲ್ಲಿ ಏನಂತಂದ್ರೆ ಈ ಒಂದು ಭೌತಿಕ ಪ್ರಕೃತಿ ಹೇಗೆ ಸೃಷ್ಟಿ ಅಂದ್ರೆ ಇದು ಭಗವಂತನ ಬಹಿರಂಗ ಶಕ್ತಿ. ಅದು ಪರಮ ಸಂಕಲ್ಪ ಭಗವಂತನ ಪರಮ ಸಂಕಲ್ಪದಿಂದನೇ ಇದು ಸೃಷ್ಟಿ ಆಗುತ್ತೆ ಮಾತಾಜಿ. ಮತ್ತೆ ಭಗವಂತನ ಇಚ್ಛೆ ಅನುಸಾರನೆ ಅಂದ್ರೆ ಎಲ್ಲಿವರೆಗೂ ಇದು ಸ್ಥಿತಿಯಲ್ಲಿ ಸೀಮಿತ ರೀತಿಯಲ್ಲಿ ಇರಬೇಕು ಅಂತನೂ ಕೂಡ ಭಗವಂತನ ಇಚ್ಛೆ. ಆಮೇಲೆ ಒಂದು ಇದರ ಕಾರ್ಯರೂಪ ಮುಗಿತಾ ಬರ್ತಿದ್ದ ಹಾಗೇನೆ ಭಗವಂತನ ಇಚ್ಛೆ ಅಂತಾನೆ ಮತ್ತೆ ಒಂದು ಮಹಾಪ್ರಳಯದಲ್ಲಿ ಇದು ಲಯವಾಗುತ್ತಾ ಹೋಗುತ್ತೆ. ಇದು ಬ್ರಹ್ಮಾಂಡ ಎಲ್ಲದನ್ನು ಇದೆಲ್ಲ ರೀತಿಯಲ್ಲಿ ಅಂದ್ರೆ ಇಲ್ಲಿ ಭಗವಂತ ಈ ಒಂದು ಬ್ರಹ್ಮಾಂಡ ಸೃಷ್ಟಿಯಲ್ಲಿ ನೇರವಾಗಿ ಪಾಲ್ಗೊಂಡಿಲ್ಲ. ಹಾಗಾಗಿ ಜೀವಿಗಳಿಗೆ ಆ ಒಂದು ಅಲ್ಪ ಸ್ವಾತಂತ್ರ್ಯವನ್ನ ಬಳಸ್ಕೊಂಡು ಅವರು ಈ ಒಂದು ಭೌತಿಕ ಪ್ರಕೃತಿ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ ಮಾತಾಜಿ. ಒಂದು ಅಂದ್ರೆ ಏನು ಗುಣಗಳ ಒಂದು ಪ್ರಭಾವದಿಂದ ಒಂದು ಭ್ರಮೆ ಆವರಿಸಿ ಈ ರೀತಿ ಯಾಕೆ ಅಂದ್ರೆ ಅದೇ ಭಗವಂತ ಇಲ್ಲಿ ನೇರವಾಗಿ ಈ ಒಂದು ಸೃಷ್ಟಿಯಲ್ಲಿ ಪಾಲ್ಗೊಂಡಿಲ್ಲ. ಮತ್ತೆ ಭಗವಂತ ಚ್ಯುತಿರಹಿತ ಅಂದ್ರೆ ಕೇವಲ ವೀಕ್ಷಕ, ಅದೇ ಪರೋಕ್ಷವಾಗಿ ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಸೃಷ್ಟಿಯಲ್ಲಿ. ಈ ರೀತಿ ಈ ಒಂದು ಬ್ರಹ್ಮಾಂಡ ಸೃಷ್ಟಿ ಅಂದ್ರೆ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋರ್ಗೂ ಅಥವಾ ಈ ಒಂದು ಬ್ರಹ್ಮಾಂಡದಲ್ಲಿ ಒಂದು ಭಾಗಿಯಾಗೋರಿಗೆ ಯಾರಿಗೇ ಆದ್ರೂ ಕೂಡ ಒಂದು ಒಂದು ಪ್ರಭಾವ ಬೀರುತ್ತೆ. ಆದ್ರೆ ಭಗವಂತನಿಗೆ ಹಾಗಲ್ಲ. ಭಗವಂತ ಗುಣತ್ರಯ, ಗುಣಗಳಿಂದ ಅತೀತನು. ಹಾಗಾಗಿ ಭಗವಂತ ಯಾವುದೇ ವ್ಯತ್ಯಾಸನೂ ಕೂಡ ಕಾಣೋದಿಲ್ಲ ಈ ಒಂದು ಸೃಷ್ಟಿಯಲ್ಲಿ. ಅವ್ರು ಯಾವಾಗ್ಲೂ ಕೂಡ ದೇವೋತ್ತಮ ಪರಮ ಪುರುಷನಾಗೇ ಇರ್ತಾರೆ. ಮತ್ತೆ ಈ ಜೀವಿಗಳ ಚಟುವಟಿಕೆಗಳು ಏನಿದೆ ಇದರಲ್ಲಿ ಅವರು ಆ ಒಂದು ಅಲ್ಪ ಸ್ವಾತಂತ್ರ್ಯವನ್ನಲ್ಲಿ ಭಗವಂತ ಅಂದ್ರೆ ಅದನ್ನ ಕಡಿತಗೊಳಿಸಲ್ಲ. ಜೀವಿ ಏನ್ ಮಾಡ್ತಾ ಇರುತ್ತೆ ಈ ಒಂದು ಬ್ರಹ್ಮಾಂಡದಲ್ಲಿ ಅಂತಂದ್ರೆ ಒಂದು ದೇಹ ಪಡ್ಕೊಂಡು ಆ ಒಂದು ಕಾರ್ಯಚಟುವಟಿಕೆಯಲ್ಲಿ ಕೇವಲ ಸಾಕ್ಷಿದಾರನಾಗಿ ಮಾತ್ರ ಭಗವಂತ ಇರ್ತಾರೆ. ಮತ್ತೆ ಆ ಒಂದು ಲಯ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲದರಲ್ಲೂ ಕೂಡ ಭಗವಂತ ತನ್ನ ಸ್ಥಿತಿಯಾಗೇ ಇರ್ತಾರೆ. ಅವರು ಅಂದ್ರೆ ಜೀವಿಯ ಒಂದು ಅಲ್ಪ ಸ್ವಾತಂತ್ರ್ಯದಲ್ಲಿ ಅವರು ಯಾವುದೇ ರೀತಿ ಒಂದು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನಾವು ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ ಭಗವಂತ ಏನನ್ನಾದ್ರೂ ಅವನು ಇಚ್ಛೆ ಪಟ್ಟಿದ ತಕ್ಷಣನೇ ಅವನಿಗೆ ಎಷ್ಟೊಂದು ಶಕ್ತಿಗಳಿದೆ ಅಲ್ವಾ. ಇವಾಗ ನಾವು ನೋಡ್ರಾಗೆ ಯಾರಾದ್ರೂ ಒಬ್ಬ ಶ್ರೀಮಂತನನ್ನ ನೋಡಿದ್ರೆ ಅವನಿಗೆ ಎಷ್ಟೊಂದು ಶಕ್ತಿಗಳಿದೆ. ಅವ್ನು ಏನನ್ನೂ ಮಾಡೋದ್ ಬೇಕಾಗಿಲ್ಲ. ಅವ್ನು ಒಂದು ಮಾತು ಹೇಳಿದ್ರೆ ಸಾಕು ಅಲ್ವಾ. ಸೊ ಅದೆಲ್ಲ ಕೆಲಸ ಕಾರ್ಯಗಳು ನಡೆದು ಹೋಗ್ಬಿಡುತ್ತೆ. ಏನು ಎಲ್ಲ ಸ್ವಾಭಾವಿಕವಾಗಿ ಅದು ನಡ್ಕೊಂಡು ಹೋಗ್ಬಿಡುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ. ಮತ್ತೆ ಇನ್ನೊಂದು, ಅವ್ರಿಗೆ ಯಾವಾಗ ಅದನ್ನ ಇನ್ನ ಸಾಕು, ಯಾಕಂದ್ರೆ ಜೀವಿಗಳಿಗೆ ಒಂದು ಕಾಲಾವಕಾಶ ಕೊಡ್ತಾರೆ ಇವರೆಲ್ಲರನ್ನು ಸಹ ಅರ್ಥ ಮಾಡ್ಕೊಂಡು ನನ್ನ ಬಳಿಗೆ ಬರ್ಲಿಕ್ಕೆ ಅಂತ. ಆದ್ರೂ ಸಹ ನಾವು ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ನಾವು ಭಕ್ತಿ ಯೋಗವನ್ನೇ ಮಾಡ್ತಾ ಇಲ್ಲ. ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಏನನ್ನೂ ಪ್ರಯತ್ನ ಪಡ್ತಾ ಇಲ್ಲ. ಮತ್ತೆ ನಾವು ಪುನಃ ಚರ್ವಿತ ಚರ್ವಣ ಮಾಡಿದ್ದೇ ಮಾಡ್ತಾ ಇದೀವಿ. ಇದೇ ಇಂದ್ರಿಯ ಸುಖವನ್ನ ನಾವು ಭೋಗಿಸ್ತಾನೆ ಇದೀವಿ. ಸೊ ಭಗವಂತ ಏನ್ ಮಾಡ್ತಾರೆ, ಸರಿ ನಾನು ಇಲ್ಲಿಗೆ ಇವರಿಗೆ ಕೊಟ್ಟಿರುವಂತಹ ಅವಕಾಶವನ್ನ ನಾನು ಇಲ್ಲಿಗೆ ಕೊನೆಗೊಳಿಸೋಣ ಅಂತ ಹೇಳ್ಬಿಟ್ಟು ಅವರು ಲಯವನ್ನ ಮಾಡ್ತಾರೆ ಅವರು. ಸೊ ಈ ಲಯ ಮಾಡಿದಾಗ ಎಲ್ಲವೂ ಸಹ ಮತ್ತೆ ಅವನನ್ನೇ ಆಶ್ರಯಿಸ್ತಾ ಇದೆ ಇಲ್ಲಿ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ, ಇವಾಗ ನಮ್ಗೆ ಇನ್ನೂ ಒಂದು ತುಂಬಾ ಮುಖ್ಯವಾಗಿರೋದನ್ನ ಅರ್ಥ ಮಾಡಿಸ್ತಾ ಇರೋದಂದ್ರೆ, ಇವಾಗ ನೋಡಿ ನಾನು ಏನನ್ನಾದ್ರೂ ಒಂದು ಸೃಷ್ಟಿ ಮಾಡಿದಾಗ ನಂಗೆ ಅದ್ರ ಮೇಲೆ ಎಷ್ಟು ವ್ಯಾಮೋಹ ಇರುತ್ತೆ ಅಲ್ವಾ. ಇದು ನಂದು, ಇದು ನಾನ್ ಮಾಡಿರೋದು ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ಭಗವಂತನಿಗೆ ಆ ತರ ಅಲ್ಲ. ಅವ್ರಿಗೆ ಇವಾಗ ನಮ್ಗೆ ನ್ಯಾಯಾಧೀಶನನ್ನ ನಾವು ನೋಡಿದೀವಿ. ಅವ್ರು ಇವಾಗ ಒಬ್ಬೊಬ್ರಿಗೆ ಒಂದೊಂದು ತೀರ್ಪನ್ನ ಕೊಡ್ತಾರೆ. ಒಬ್ಬೊಬ್ರಿಗೆ ಮರಣದಂಡನೆಯನ್ನೇ ಕೊಟ್ಬಿಡ್ತಾರೆ. ಒಬ್ಬೊಬ್ರಿಗೆ ಅವ್ರು ಯಾವ್ದಾದ್ರು ಒಂದು ಹಣದ ಒಂದು ದಂಡವನ್ನ ಕೊಡ್ತಾರೆ. ಇಲ್ಲಾಂದ್ರೆ ಜೀವಿತಾವಧಿ ಶಿಕ್ಷೆ ಅಥವಾ ಜೈಲಲ್ಲಿ ಇಷ್ಟು ದಿವಸ ಇರ್ಲಿ ಅಂತ ಹೇಳ್ತಾರೆ. ಇದು ಯಾವುದೇ ಒಂದು ಶಿಕ್ಷೆಯನ್ನ ಕೊಟ್ಟಾಗ್ಲೂ ಸಹ ಅವನು ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ ನ್ಯಾಯಾಧೀಶ ಅಲ್ವಾ. ಅವನು ಜಸ್ಟ್ ಅವನ ಕರ್ತವ್ಯವನ್ನ ಅವನು ಮಾಡ್ತಾ ಇದ್ದಾನೆ. ಇವಾಗ ಭಗವಂತನೂ ಅಷ್ಟೇನೆ. ಅವನು ಜಸ್ಟ್ ಇವಾಗ ನಮ್ಗೊಂದು ಅವಕಾಶ ಕೊಡ್ತಿದ್ದಾರೆ. ನಾವೇನ್ ಕೇಳ್ಕೊಂಡ್ವಿ, ಕೃಷ್ಣ ನಾನು ಸಹ ನಿಂತರನೇ ಒಡೆಯನಾಗ್ಬೇಕು, ಎಲ್ಲವನ್ನ ನಾನು ಅನುಭವಿಸ್ಬೇಕು ಅಂತ ನಾವ್ ಇಚ್ಛೆ ಪಟ್ವಿ. ಅದಕ್ಕೆ ಇದನ್ನೆಲ್ಲ ಸೃಷ್ಟಿ ಮಾಡಿ ಕೊಟ್ರು. ಸೊ ಮತ್ತೆ ಅವ್ರು ನಮ್ಗೆ ಹೇಳಿದ್ರು ಅಲ್ವಾ, ನೀವು ನನ್ನನ್ನ ಬಿಟ್ಟು ನೀವು ಸಂತೋಷವಾಗಿರ್ಲಿಕ್ಕೆ ಆಗಲ್ಲ, ನೀವು ನನ್ನ ಜೊತೆನೆ ನೀವು ಸಂತೋಷವಾಗಿರ್ಬೇಕು ಅಲ್ವಾ. ಈಗ ಹೇಗೆ ಈ ಕೈ
ದೇಹದ ಜೊತೆ ಇದ್ರೆ ಮಾತ್ರನೇ ಇದಕ್ಕೊಂದು ಅಸ್ತಿತ್ವ. ಆತರ ನೀವು ನನ್ನ ಜೊತೆ ಇದ್ರೆ ಮಾತ್ರನೇ ಸಂತೋಷ. ಸೊ ನೀವು ಆಯ್ತು, ನಿಮಗೆ ಒಂದು ಅನುಭವ ಬೇಕಲ್ವಾ, ಅನುಭವ ಬೇಗ ಪಡ್ಕೊಂಡು ನೀವು ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳಿದ್ರು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಹೋಗ್ಲಿಕ್ಕೆ ನಾವು ಯಾವುದೇ ಒಂದು ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಿದ್ದಾರೆ, ನಮ್ಗೊಂದು ಅವಕಾಶ ಕೊಡ್ತಿದ್ದಾರೆ. ಸೊ ನಾವು ಉಪಯೋಗಿಸ್ಕೊಂಡಲ್ಲ ಇದ್ದಾಗ ಅವರು ಲಯಗೊಳಿಸ್ತಾ ಇದ್ದಾರೆ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅವರು ಜಸ್ಟ್ ಒಂದು ಸಾಕ್ಷಿಯಾಗಿ ಅವರು ಇದ್ದಾರೆ ಅಷ್ಟೇನೆ. ಮತ್ತೆ ಲಯ ಆದಾಗ್ಲೂ ಅಷ್ಟೇನೆ, ಅವ್ರಿಗೆ ಯಾವುದೇ ಒಂದು ನೋವೇ ಆಗ್ಲಿ, ಅಯ್ಯೋ ನಾನೇ ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು, ಇದನ್ನೆಲ್ಲ ನಾನೇನೆ ಲಯಗೊಳಿಸ್ತಾ ಇದೀನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೇ ಒಂದು ನಾವಿವಾಗ ದುಃಖಕ್ಕೆ ಒಳಗಾಗ್ತೀವಿ ಅಲ್ವಾ, ಬೇಜಾರಾಗುತ್ತೆ, ದುಃಖಕ್ಕೆ ಒಳಗಾಗ್ತೀವಿ, ಆ ಥರದ್ದು ಯಾವುದನ್ನು ಸಹ ಭಗವಂತ ಒಳಗಾಗ್ತಾ ಇಲ್ಲ ಅವರು. ಸೊ ಅವ್ರು ಯಾವಾಗ್ಲೂ ಸಹ ಆ ಒಂದು ನ್ಯೂಟ್ರಲ್ ಆಗೇನೆ ಅವರು ಇರ್ತಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ನೋಡಿ, ಅದಕ್ಕೆ ಅವ್ರನ್ನ ಅತೀತ ಅಂತ ಕರೆಯೋದು ಅಲ್ವಾ. ಸೊ ಎಲ್ಲದಕ್ಕೂ ಸಹ ಅವ್ರು ಅತೀತರಾಗಿದ್ದಾರೆ. ನಾವಾದ್ರೆ ಅಯ್ಯೋ ನಾನ್ ಸೃಷ್ಟಿ ಮಾಡಿರೋದು, ನಾನು ಇದನ್ನ ಎಷ್ಟು ಕಷ್ಟಪಟ್ಟು ಮಾಡಿದೆ, ಇದು ನಾಶ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡಿರ್ತೀವಿ ಅಲ್ವಾ, ದುಃಖದಲ್ಲಿ ನಾವು ಇರ್ತೀವಿ. ಸೊ ಅದ್ರ ಭಗವಂತ ಎಲ್ಲದಕ್ಕೂ ಸಹ ಅವರು ಮೀರಿ ಇದ್ದಾರೆ ಅವರು. ಸೊ ಅಂತಹ ಭಗವಂತ ನನಗೆ ರಕ್ಷಣೆಯನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಜೇಂದ್ರ ಹೇಳ್ಕೊತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು ಈಗ 2 ಶ್ಲೋಕಗಳನ್ನ ನಾವು ತಿಳ್ಕೊಂಡ್ವಿ. ಸೊ 2 ಶ್ಲೋಕದಲ್ಲಿ ನಮ್ಗೆ ಈ ಭಗವಂತನ ಸೃಷ್ಟಿ ಯಾವ ತರ ಇತ್ತು, ಅವರ ಕೈವಾಡ ಯಾವ ತರ ಇದೆ ಅನ್ನೋದನ್ನ ನಮ್ಗೆ ಇಲ್ಲಿ ಗಜೇಂದ್ರ ಅವರು ತಿಳಿಸಿಕೊಟ್ರು, ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸಿದ್ರು. ಸೊ ಗಜೇಂದ್ರ ಸ್ತುತಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಇರಿ, ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ನಾಳೆ ಅಂದ್ರೆ ನೆಕ್ಸ್ಟ್ ವೀಕ್ ಶಶಿಕುಮಾರ್ ಪ್ರಭುಜಿ ಅವರು ತಗೋತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ದಂಡವತ್ ಹರೇ ಪ್ರಣಾಮ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.